ಯಾವುದನ್ನು ಮಾತಾಡ್ಬೇಕು ಅಂತ ಗೊತ್ತಾಗುದಿಲ್ಲ. ಏನಾಯ್ತು? ಒಮ್ಮೊಮ್ಮೆ ರಾತ್ರಿ ಆಗ್ತಾ ಬರುವಾಗ ನನಗೆ ನಾನು ಯಾರು ಅಂತಲೇ ಗೊತ್ತಾಗುದಿಲ್ಲ. ಅಂತದ್ರಲ್ಲಿ ಇಷ್ಟೊತ್ತಿಗೆ ಬಂದು ನಾನು ಯಾರು ಅಂತ ಕೇಳಿದ್ರೆ ನಾನು ಯಾರು ಅಂತ ಹೇಳುದಾ? ನೀನ್ ಯಾರು ಎನ್ನುವಂತಹ ಪ್ರಜ್ಞೆ ನಿನಗಿಲ್ಲ. ಆ ಪ್ರಜ್ಞೆ ಮೂಡಬೇಕು ಅಂತ ಆದ್ರೆ ನನ್ನ ಹಸ್ತ ನಿನ್ನ ಮಸ್ತಕ ನೆನಪಾಯ್ತಾ? ಗೊತ್ತಾಯ್ತು. ಹೌದಾ? ನಿನ್ನ ಕರವನ್ನು ನನ್ನ ತಲೆಯ ಮೇಲೆ ಇಟ್ಟಾಗ ನನಗೆ ನೆನಪಿಗೆ ಬಂತು. ಹೌದಾ? ಹಾಗಿದ್ರೆ ನಾನು ಯಾರು? ಅಂದು ಅಂದು ಯಾವಾಗ? ಅಂದು ವೈಕುಂಠದಲ್ಲಿ ಸೀಮೆಎಣ್ಣೆ ನಾರಾಯಣ. ಅದು ನಿನ್ನ ಅಪ್ಪ ವೈಕುಂಠಪತಿಯಾದಂತಹ ಶ್ರೀಮನ್ನಾರಾಯಣ. ನೀನು ನಿನ್ನನ್ನು ಹೊತ್ತು ತಿರುಗುತ್ತಾ ಇದ್ದಂತಹ ಗಾರ್ಗ ನಾನು. ನನ್ನನ್ನು ಹೊತ್ತು ತಿರುಗುವಂತಹ ಗರುಡ ದೇವ. ಹೌದು. ವೈಕುಂಠದಲ್ಲಿದ್ದಂತಹ ನಾವು ಭೂಲೋಕಕ್ಕೆ ಬರುವುದಕ್ಕೆ ಕಾರಣ ಉಂಟಲ್ಲ? ಯಾವುದು? ಲಾಂಛಿಯ ಪ್ರಕರಣ. ಯಾವ ಲಾಂಛ? ಲಾಂಛಿ ಭೃಗುಲಾಂಛನದ ಪ್ರಕರಣ. ಭೃಗುಮುನಿಯ ಪ್ರಕರಣದಿಂದಲಾಗಿ ಮಡದಿಯಾದಂತಹ ಲಕ್ಷ್ಮೀದೇವಿ ವೈಕುಂಠವನ್ನು ತೊರೆದಳು. ಹೊರಟು ಬರುವಂತಹ ಸಂದರ್ಭ ನಾನು ಎಲ್ಲಿರ್ತೇನೆ ಎನ್ನುವ ಹಾಗೆ ಹೇಳಿದ್ದು. ನಾನು ನಿಮಗೆ ಕಾರವಾರದಲ್ಲಿ ಸಿಗ್ತೇನೆ ಅಂತ ಹೇಳಿದೆ. ನಿನ್ನ ಕುಟುಂಬದವರು ಇರುವುದು ಅಲ್ಲಿ ಕರವೀರಪುರದಲ್ಲಿ ನಾನು ಇರ್ತೇನೆ ಎನ್ನುವ ಹಾಗೆ ಹೇಳಿದ್ದು. ಹೌದು. ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ. ಯಾರಿಗೇ ಆಗ್ಲಿ ಹೆಂಡತಿಯನ್ನು ಬಿಟ್ಟಿರುವುದಕ್ಕಾಗ್ತದ? ನಮ್ಮ ಅವಸ್ಥೆ ನೋಡುವಾಗ ಗೊತ್ತಾಗುದಿಲ್ಲ. ಒಂದೆರಡು ದಿವಸ ಬಿಟ್ಟಿರಬಹುದು, ಮತ್ತೆ ದೀರ್ಘಕಾಲ ಬಿಟ್ಟಿರುವುದಕ್ಕಾಗುವುದಿಲ್ಲ ಎನ್ನುವಂತಹ ನೆಲೆಯಲ್ಲಿ ನಾನು ವೈಕುಂಠವನ್ನು ತೊರೆದೆ ಭೂಲೋಕಕ್ಕೆ ಇಳಿದು ಬರುವಂತಹ ಸಂದರ್ಭ ಶ್ರೀನಿವಾಸ ಎನ್ನುವಂತಹ ಹೆಸರಿಂದ ಈ ಲೋಕದಲ್ಲಿ ಕಾಣಿಸಿಕೊಂಡೆ. ಕರವೀರಪುರದಲ್ಲಿ ನೋಡಿದರೆ ಲಕ್ಷ್ಮೀ ದೇವಿ ಇಲ್ಲ. ಈಗೊಂದು ವರ್ತಮಾನವನ್ನು ಕೇಳಿದ್ದೇನೆ. ಆಕಾಶರಾಧರಣಿ ದೇವಿಗೆ ಮಗಳಾಗಿ ಒಬ್ಬಾಕೆ ಧರಣಿ ಹುಟ್ಟಿ ಬಂದಿದ್ದಾಳೆ, ಪದ್ಮಾವತಿ ನಾಮಕ್ಕಳು. ಅವಳಿಗೂ ನನಗಿರುವಂತಹ ಸಂಬಂಧ ಏನು ಲೋಕಮುಖ ತಿಳಿಯಬೇಕು ಎನ್ನುವಂತಹ ಉದ್ದೇಶದಿಂದಲೇ ಚಂದದಿಂದ ಕಿರಾತ ರೂಪವನ್ನು ಧರಿಸಿಕೊಂಡಿದ್ದೇನೆ. ವೇಷ ಹೇಗಾಗಿದೆ? ವೇಷ ಚಂದಾಗಿದೆ. ಸಾರ್ಥಕ ಆಯ್ತು ಮಾಡಿದ್ದಕ್ಕೆ. ನಿನ್ನ ವೇಷವನ್ನು ಹೇಳಲಿಕ್ಕಿಲ್ಲ, ದೂರಲಿಕ್ಕೆ ಇಲ್ಲ, ಯಾವುದೇ ಕೊರತೆಗಳಿಲ್ಲ ತಾನೆ. ಯಾವುದಿಲ್ಲ. ಬಣ್ಣ ಹಾಕುದು ಸ್ವಲ್ಪ ದಪ್ಪ ಹಾಕ್ತಿದ್ರೆ ಚಂದದ ವೇಷ ನಿನ್ನ. ಆಮೇಲೆ ಅದು ಬಣ್ಣ ಸ್ವಲ್ಪ ತೆಳುವಾಗಿದೆ. ಆಮೇಲೆ ಇದನ್ನೆಲ್ಲ ಕಟ್ಟುವುದನ್ನೆಲ್ಲ ಸ್ವಲ್ಪ ಸರಿ ಕಟ್ತಿದ್ರೆ ಹೌದು, ಇದನ್ನೆಲ್ಲ ಈಗ ಇದೆಲ್ಲ ಎಂತದಿಲ್ಲ ಸರಿ ಮಾಡಿ ಕಟ್ತಿದ್ರು ಇನ್ನೂ ಚಂದದ ವೇಷ. ಹೌದು. ಮತ್ತೆ ಇದನ್ನೆಲ್ಲ ಹಿಡ್ಕೊಳ್ಳೋದೆಲ್ಲ ಹೀಗೆ ಬಿಟ್ಟು ಒಂದು ಸರಿ ಹಿಡ್ಕೊಳ್ತಿದ್ರೆ ಇನ್ನೂ ಚಂದದ ವೇಷ. ಆಮೇಲೆ ನಡೆಯುವುದು ಕುಣಿಯುವುದೆಲ್ಲ ಸ್ವಲ್ಪ ಇನ್ನು ಸರಿ ಮಾಡಿ, ಇನ್ನು ಸರಿ ಆಗ್ಲಿಕ್ಕಿಲ್ಲ, ಆದ್ರೂ ಸರಿ ಮಾಡಿದ್ರೆ ಚಂದದ ವೇಷ, ಬೇರೆ ವೇಷವೇ ಇಲ್ಲ ನಿನ್ನ. ಹೌದಾ? ಹೌದು. ಇದೆಲ್ಲ ಕಲಿಬೇಕು ಅಂತ ಆದ್ರೆ ಗುರುಗಳಾಗಿ ಯಾರು ಸಿಕ್ಕಿಯಾರು ನನಗೆ? ಗುರುಗಳ ವಿಷಯ ಬಿಡು, ಸರಿ ಉಂಟು ಎನ್ನುವ ಹಾಗೆ ಹೇಳ್ತಿಯಲ್ಲ. ಮಾತಾಡುದು ಇನ್ನು ಸ್ವಲ್ಪ ಸರಿ ಮಾಡ್ತಿದ್ರೆ ಚಂದದ ವೇಷ. ಹೌದಾ? ಅಲ್ಲ, ನಮಗೆ ಬೇಸರ ಮಾಡ್ಲಿಕ್ಕಿಲ್ಲ, ನಮ್ಮದು ಇಷ್ಟಾದ್ರೂ ಉಂಟಲ್ಲ. ಕೆಲವು ಮಂದಿ ಗುರುಗಳು ಅಂತ ಹೇಳಿಕೊಂಡು ತಿರುಗುವವರಿದ್ದಾರೆ, ಅವರಿಗೆ ರಂಗದಲ್ಲಿ ಎಲ್ಲಿ ನಿಲ್ಬೇಕು ಅಂತ ಅವರಿಗೆ ಗೊತ್ತಿಲ್ಲ. ಎಲ್ಲಾ ಗುರುಗಳು ಸೇರಿ ನಿನ್ನ ತಲೆಗೆ ಬಡಿತಾರೆ ನೋಡಿ. ಎಲ್ಲರಲ್ಲ, ಕೆಲವು ಮಂದಿ ಮಾತ್ರ. ಹೌದು. ಹಾಗಿದ್ರೆ ನನ್ನದು ಸರಿ ಇರುವುದು ಯಾವುದು ಅಂತ ಹೇಳು. ಯಾವುದು ಸರಿ, ಯಾವುದು ಇಲ್ಲ. ಚಂದದಿಂದ ಕಿರಾತ ರೂಪವನ್ನು ಧರಿಸಿಕೊಂಡಿದ್ದೇನೆ. ವೇಷ ಮಾಡಿದ್ರೆ ಸಾಲದು, ವೇಷಕ್ಕೆ ತಕ್ಕುದಾದಂತಹ ಭಾಷೆ ಭಾಷೆಬೇಕು. ಎಂತದು? ನಮಗೆ ಭಾಷೆ ಬೇಕು. ಭಾಷೆ ಮಾಡುವಂತಹ ಉದ್ಯೋಗ ಇದು ಪೂರಕವಾಗಿರಬೇಕು. ಬೇಟೆಗಾರರಂತಹ ನಾವು ಏನು ಉದ್ಯೋಗ ಮಾಡಬೇಕು? ನಾವು ಬೇಟೆ ಆಡ್ಬೇಕಲ್ಲ. ಎಲ್ಲಿ ಬೇಟೆ ಆಡಬೇಕು? ಪೇಟೆಯಲ್ಲೇ ಬೇಟೆ. ನೀನು ಪೇಟೆಗೆ ಹೋಗು. ಪೇಟೆಯಲ್ಲಿ ಬೇಟೆ ಆಡುವುದಕ್ಕಾಗ್ತದ? ಬೇಟೆಯಲ್ಲಿ ಆಡುದು. ಬೇಟೆ ಆಡುವುದು ಕಾಡಿನಲ್ಲಿ. ಹೌದು. ಕಾಡಿನಲ್ಲಿ ಬೇಟೆ ಆಡುವುದು ಯಾವುದು? ಮೃಗಗಳನ್ನು ಬೇಟೆ ಆಡುವುದಲ್ಲ. ಮತ್ತೆ ನಾನು ಮೃಗಾಕ್ಷಿಯ ಬೇಟೆಗೆ ಹೊರಟದ್ದು. ಹೆಣ್ಣಿನ ಬೇಟೆ ಹೋಗ್ಬೇಕು. ಹೌದು. ಹೇಗೆ ಹೋಗೋಣ? ನಾವು ಹಾರಾಡಿಕೊಂಡು ಹೋಗುವ. ಹಾರಾಡಿ ಹೋಗುದು. ಎಂತದು? ಪಕ್ಷಿಯ? ಮತ್ತೆ ಹೊರಲಾಡಿಕೊಂಡು ಹೋಗುದು. ಏನು ಉರುಳು ಸೇವೆ ಉಂಟಾ? ನಡ್ಕೊಂಡು ಹೋಗುದು. ಮತ್ತೆ ಸಮಯಕ್ಕೆ ಸರಿಯಾಗಿ ತಲುಪುವುದಕ್ಕಾಗ್ತದೆ ನಡ್ಕೊಂಡು ಹೋದ್ರೆ? ಮತ್ತೇನು ಮಾಡುದು? ಹಾಗಿದ್ರೆ ನಮಗೆ ವಾಹನ ಬೇಕು. ವಾಹನ ಇಲ್ಲದಿದ್ರು ನಮಗೆ ಬೇಕು. ಈ ಸಲ ಆದ್ರೂ ತಗೊಳ್ಬೇಕು. ಬೇಕು. ಸಿಕ್ಕಿದವರ ವಾಹನಕ್ಕೆ ಕೈ ಹಿಡಿದು ನನ್ನನ್ನು ಒಂದು ಕರ್ಕೊಂಡು ಅರ್ಧದವರೆಗೆ ಅಂತ ಹೇಳುವುದಕ್ಕಿಂತ ಒಂದು ನೋಡು ವ್ಯವಸ್ಥೆ. ವಾಹನ ಎಲ್ಲಿ ಉಂಟು? ಅದು ನೋಡು.
ಅಗತ್ಯವಿದೆ. ಹೌದು. ನಮ್ಮಲ್ಲಿ ಇಲ್ಲ ಅಂತ ಆದ್ರೂ ಯಾರಲ್ಲಿ ಉಂಟು ಎನ್ನುವುದನ್ನು ನೋಡ್ಬೇಕು. ಅದೋ ನೋಡು, ಏನು ಸಂಕಲ್ಪ ಮಾಡಿದ್ದೇ ತಡ ಮೇಲಿನಿಂದ ಕೆಳಗಿಳಿತಾ ಇದೆ ಉಚ್ಚೈಷ್ಣ ವಸ್ತು. ಅದೇನು ಮೇಲಿಂದ ಉಚ್ಚ ಇದ್ದದ್ದು? ಉಚ್ಚೈಷ್ಣ ವಸ್ತು ದೇವೇಂದ್ರನ ಕುದುರೆ ನಮಗಾಗಿ ಕಳುಹಿಸಿಕೊಟ್ಟಿದ್ದಾನೆ. ಇದೆಲ್ಲ ದೇವರುಗಳ ರಾಜಕೀಯ, ಇದು ಗೊತ್ತುಂಟ ನಿನಗೆ? ಎಂತದು? ನಿಮ್ಮಂತ ದೊಡ್ಡವರೆಲ್ಲ ಹೋಗಬೇಕು ಅಂತ ಸಂಕಲ್ಪ ಮಾಡಿದ ತಕ್ಷಣ ಅವರೇ ಅವರ ವಾಹನವನ್ನು ಕಳಿಸ್ತಾರೆ. ಹೌದು. ನನ್ನ ಹಾಗಿರುವವರು ಸಿಕ್ಕಿದಕ್ಕೆಲ್ಲ ಕೈ ಹಿಡಿದ್ರು ಯಾರು ನಿಲ್ಲಿಸುವುದಿಲ್ಲ. ಅದು ನಿನ್ನ ದೌರ್ಭಾಗ್ಯ ಇರ್ಬೋದು. ನಾನು ಆ ಕುದುರೆಯನ್ನು ಏರಿ ಬೇಟೆಗೆ ಹೋಗ್ತೇನೆ. ನೀನೇನು ಮಾಡ್ತೀಯಾ? ನಾನು ಕುದುರೆ ಬಾಳ ಹಿಡ್ಕೊಂಡು ಬರ್ತೇನೆ. ಎಲ್ಲಿಯಾದ್ರೂ ವೇಗವಾಗಿ ಓಡಿತು ಅಂತಾದ್ರೆ ಎಷ್ಟು ಎಷ್ಟು ಹಿಡ್ಕೊಳ್ಲಿಕ್ಕೆ ಆಗ್ತದೆ ಹಿಡ್ಕೊಳ್ತೇನೆ. ಮತ್ತೇನ್ ಮಾಡ್ಲಿಕ್ಕೆ ಆಗ್ತದೆ? ಎಲ್ಲಿಯಾದ್ರೂ ಬಿದ್ದು ಬಿಟ್ರೆ ಬೆಳ್ಳಿಕ್ಕಿಲ್ಲ ಅಷ್ಟು. ನಿನ್ನ ಹಲ್ಲೆಲ್ಲ ಹೋದಿತ್ತು. ಇಲ್ಲ, ನೀನಿದ್ಯಲ್ಲ ಹೀಗೆ ಒಮ್ಮೆ ಕೈ ಹಾಕಿ ಹಿಡ್ಕೊ. ಹೌದಾ? ನಿನ್ನ ಬಾಲದಲ್ಲಿ ಹಿಡ್ಕೊಳ್ತೇನೆ. ನನ್ನ ಜೊತೆಗೆ ಬರೋದಕ್ಕೆ ಸಿದ್ಧರಿದ್ದಾನೆ. ಹೋಗು 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 ಹೋಗು. ಬೇಟೆಗೆ ಹೋಗುವಂತ ಹೇಳಿದ ಕ್ಷಣ ನನ್ನನ್ನು ಹುರಿದುಂಬಿಸಿದವ ನೀನು. ಹೌದು. ನನ್ನನ್ನು ಒಬ್ಬನನ್ನೇ ಕಳುಹಿಸ್ತಾ ಇದೆಯಲ್ಲ, ನೀನು ಯಾಕೆ ಹಿಂದೇಟು ಹಾಕ್ತಾ ಇದ್ದಿ? ನಾನು ಬರುವುದಿಲ್ಲ ಈ ಸಲ. ಯಾಕೆ? ನೀನು ಜನ ಸರಿ ಇಲ್ಲ. ನಾನು ಹೌದು. ಯಾರು ಇಷ್ಟರವರೆಗೆ ಹೇಳಿಲ್ಲ ನಾನು ಜನ ಸರಿ ಇಲ್ಲ ಅಂತ. ನನ್ನನ್ನಾದ್ರೂ ಹೇಳಿದವರಿದ್ದಾರೆ. ಇಲ್ಲ, ನಾನು ಇಷ್ಟರವರೆಗೆ ಹೇಳಿಲ್ಲ, ಇವತ್ತು ಹೇಳ್ತೇನೆ. ಯಾಕೆ? ಕಾಯ್ತಾ ಇದ್ದೆ ಸರಿಯಾದ ಸಂದರ್ಭ ಸಿಗಬೇಕು, ನಿನಗೆ ಎರಡು ಮಾತಾಡ್ಬೇಕು ಅಂತ. ಹೌದಾ? ಸಿಕ್ಕಿತಲ್ಲ. ನಾನು ಎಲ್ಲಿ ತಪ್ಪಿದ್ದೇನೆ, ಎಲ್ಲಿ ಮೋಸ ಮಾಡಿದ್ದೇನೆ? ಈಗತ್ತಲ್ಲ, ಇವತ್ತಿನ ವಿಷಯ ಅಲ್ಲ, ಮತ್ತೆ ಅಂದು ಯುಗಾಂತರದ ಕಥೆ. ನೀನು ಕೃಷ್ಣಪ್ಪನಾಗಿ ಇದ್ದಿ. ಎಂತದು? ಕೃಷ್ಣಪ್ಪ ಕೃಷ್ಣನಾಗಿ ಅವತರಿಸಿದ್ದು. ಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮ. ಅದು ಬೇಗ ಮುಗಿಬೇಕು ಅಂತ ಹೇಳಿ ಆತ್ಮ ಅದು ತೆಗ್ದದ್ದು. ಕೃಷ್ಣಪ್ಪನಾಗಿದ್ದೆ, ನಾನು ವಿಜಯನಾಗಿದ್ದೆ. ಹೌದು ಹೌದು. ಆವಾಗ ನಿನಗೆ ಸ್ವಲ್ಪ ಇದರ ಹುಚ್ಚಿತ್ತು. ಎಂತದ್ದು? ಹೆಣ್ಣು ಮಕ್ಕಳ ಹುಚ್ಚು. ಹೌದಾ? ಹುಚ್ಚು ಅಂತ ಹೇಳಬಾರ್ದು. ಮತ್ತೆ ಯಾಕಂದ್ರೆ ಕೆಲವರು ನನ್ನದಾದಂತಹ ಆ ಜೀವನದ ಶೈಲಿಯನ್ನು ಕಂಡು ಮಾತ್ರವಲ್ಲ, ನನ್ನದಾದಂತಹ ರೂಪವನ್ನು ಕಂಡು ಮಾತ್ರವಲ್ಲ, ಕೆಲವರು ಸಂಸ್ಕಾರವಂತರಾಗಬೇಕೆನ್ನುವಂತಹ ನೆಲೆಯಲ್ಲಿ ನನ್ನನ್ನು ಸೇರಿಕೊಂಡರು. ಹೌದಪ್ಪ, ನೀವೆಲ್ಲ ದೊಡ್ಡವರಾದ್ರೆ ನಿಮ್ಮನ್ನು ಸೇರಿಕೊಳ್ಳುವುದು, ನಿಮ್ಮನ್ನು ನೋಡಿ ಮರುಳಾಗುವುದು. ನಮ್ಮಂತವ್ರು ಯಾರೆಲ್ಲಾದ್ರೂ ಮಾತಾಡಿದ್ರೆ ಅವನಿಗೆ ಹೆಣ್ಣು ಇರ್ಲಿ ಬಿಡುವ. ಆದ್ರೂ ನಿನಗೆ ಎಷ್ಟು ಜನ ಹೆಂಡತಿಯರು? 16,008 ಮಂದಿ. 8ಕ್ಕೆ ಬೆಂಕಿ ಬೀಳಿ ಬಿಡು, 16,000ವನ್ನು ತೆಗೆಯುವ. ಆ 8 ಮಂದಿ ಅಷ್ಟಮಹಿಷಿಯರು. ಹೌದಾ? ಹೌದು, ಅಷ್ಟಮಾಂಗನೆಯರು. ನಿನಗೆ ಆ ಸಲ ಅಷ್ಟಿತ್ತು, ನನಗೆ ಒಂದು ತುಂಡಾದ್ರೂ ನೀನು ಕೊಟ್ಟಿದ್ಯಾ? ವಿಜಯ ನಿನಗೆ ಮದುವೆ ಆಗ್ಲಿಲ್ಲ ಈ ಸಲ, ಇದ್ರೆ ಒಂದು ನನಗೆ ಬೇಡದಿದ್ದು ಇದನ್ನು ಹಿಡ್ಕೊಂಡು ಹೋಗುಂತ ನಿನಗೆ ಕೊಡ್ಬೋದಿತ್ತು. ನನಗಿಂತ ಸ್ವಲ್ಪ ವಯಸ್ಸಿನಲ್ಲಿ ಕಡಿಮೆ ನಿನಗೆ, ಆದ್ರೂ ನಾನು ಮದುವೆ ಮಾಡಿಸಿಲ್ಲ ಎನ್ನುವಂತಹ ಬೇಸರ. ಮತ್ತೆ ಬೇಸರ ಆಗದಿರ್ತದ? ಒಂದು ತುಂಡು ಕೊಡುವುದಕ್ಕೆ ಅದೇನು ಹಣ್ಣ? ಹಣ್ಣನ್ನಾದ್ರೆ ಹಂಚಿ ತಿನ್ನುವುದಕ್ಕಾಗ್ತದೆ, ಹೆಣ್ಣನ್ನು ಹಂಚುವುದಕ್ಕಾಗುವುದಿಲ್ಲ. ಗೊತ್ತಾಯ್ತಾ? ಇರ್ಲಿ, ಆದ್ರೂ ಕೊಡ್ಬೋದಿತ್ತಲ್ಲ. ಆ ಸಂದರ್ಭದಲ್ಲಿ ನೀನು ಬೇಸರಗೊಂಡಿದ್ದೆ, ಹಾಗಾಗಿ ಈ ಸಂದರ್ಭದಲ್ಲಿ ನಿನ್ನನ್ನು ಕರೆಯುವಾಗ ಬರುವುದಿಲ್ಲ ಎನ್ನುವ ಹಾಗೆ ಹೇಳ್ತಾ ಇದ್ದೆ. ಬೇಸರ ಮಾಡಬೇಡ. ನಿಮಗೆ ಅಲ್ಲಿಗೆ ಹೋಗುವವರೆಗೆ ಮಾತ್ರ ನಮ್ಮ ಪರಿಚಯ ಇರುತ್ತೆ. ಎಲ್ಲಾ ವ್ಯವಸ್ಥೆ ನಾನು ಮಾಡ್ತೇನೆ. ನಾನು ಈ ಜನ್ಮದಲ್ಲಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇನೆ, ಒಂದು ಶಪಥ. ಹೌದು, ಶಪಥಬದ್ಧನಾಗಿದ್ದೇನೆ. ನಾನು ಏಕಪತ್ನಿ ವ್ರತ. ಏಕಲ್ಲ, ಏಕಪತ್ನಿ ವ್ರತಸ್ಥನಾಗಿದ್ದೇನೆ. ಅಂದ್ರೆ ಈಗ ನಾನು ತಿರುಗಾಟಕ್ಕೆ ಹೊರಡುವಂತಹ ಸಂದರ್ಭ, ಎಷ್ಟೇ ಹೆಣ್ಣು ಮಕ್ಕಳು ಸಿಗಲಿ, ನಾನು ನಿರೀಕ್ಷೆ ಮಾಡಿದಂತಹ ಹುಡುಗಿ ಮಾತ್ರ ನನಗೆ ಸಿಗಬೇಕು. ಮಿಕ್ಕುಳಿದದ್ದು ಎಲ್ಲ ಸಿಕ್ಕಿದ್ರೆ ನಿನಗೆ. ಓ, ಈ ಸಲ ಎಷ್ಟಿದ್ರು ನನಗೆ? ನಿನಗೆ ಒಂದು ಮಾತ್ರ? ಹೌದು. ಲೆಕ್ಕಕ್ಕಿಂತ ಹೆಚ್ಚಾದ್ರೆ ನನಗೆ ಧರಿಸಬಹುದಾ? ನಾನಿದ್ದೇನಲ್ಲ, ಯಾಕೆ? ಅನುಗ್ರಹ ಮಾಡುವುದಕ್ಕೆ. ಅನುಗ್ರಹ ಸರ್ವ ಶಕ್ತಿಯನ್ನು ನಾನು ಅನುಗ್ರಹಿಸ್ತೇನೆ. ಈ ಸಲ ಹಾಗಾದ್ರೆ ಖಂಡಿತ ನಾನು ಸಂಚರಿ
ನಮ್ಮದಂತ ತೋಂಡಾ ದೇಶ. ವರ್ತಮಾನ ಕಾಲದಲ್ಲಿ ಇಲ್ಲಿ ಅರಸನಾಗಿ ಮೆರೆಯುವರು ನನ್ನಪ್ಪ ಆಕಾಶರಾಯ ಮತ್ತು ಧರಣಿದೇವಿ ಏಕಮಾತ್ರ ಸುಪುತ್ರ ನಾನು. ಪದ್ಮಾವತಿಯನ್ನು ಕೊಂಡಾಡುತ್ತಾ ಇದ್ದಾರೆ. ಕುಲೋಚಿತವಾದ ವಿದ್ಯೆಯನ್ನು ಕಲಿಯುವುದರ ಮೂಲಕ ಎಷ್ಟೇ ತರಕ್ಕೆ ಬೆಳೆದವಳು ನಾನು. ಯಾಕೋ ಏನು ಬೇಸರವೇ? ಯಾರಿಗೇನೆ ಬೇಸರ? ಮನಸ್ಸಿಗೆ ಬೇಸರ. ವ್ಯವಸ್ಥೆ ಉಂಟು, ನಿನಗೆ ಬೇಸರ ಆಗೋದಕ್ಕೆ ಸಾಧ್ಯ ಎಷ್ಟೇ ವ್ಯವಸ್ಥೆ ಇದ್ರೂ ಕೂಡ ಮನಸ್ಸಿನಲ್ಲಿ ಚಿಂತೆ ಒಂದು ಬೇರೆ ಉಂಟು. ಬೇರೆ ಏನಿಲ್ಲ. ಅದಕ್ಕಾಗಿ ಅಪ್ಪಲ್ಲಿ ವಿಷಯ ತಿಳಿಸಿದ್ದೇನೆ. ನಿಮ್ಮನ್ನು ಕರೆದದ್ದು ಯಾಕೆ ಗೊತ್ತಾಯ್ತಾ? ಓ ಸಖಿಯರೇ, ಬಲ್ನೀರು ವನಕ್ಕೆ ಹೋಗುವ, ವನಕ್ಕೆ ಹೋಗುವ, ನಾವನಕ್ಕೆ ಹೋಗುವ, ಹೋಗುವ ಹೋಗುವ. ಸಖಿಯರೆಲ್ಲ ಬಲ್ಲಿರುವುದು ವನಕ್ಕೆ ಹೋಗುವ, ಸಖಿಯರೆಲ್ಲ ಬಲ್ಲಿರುವುದು ವನಕ್ಕೆ ಹೋಗುವ, ವನಕ್ಕೆ ಹೋಗುವ, ವನಕ್ಕೆ ಹೋಗುವ, ಹೋಗುವ. ಸಖಿಯರೆಲ್ಲ ಬನ್ನಿರಿಂದು ವನಕ್ಕೆ ಹೋಗುವ, ಓ ಸಖಿಯರೆಲ್ಲ ಬನ್ನಿ 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 ವನಕ್ಕೆ ಹೋಗುವ, ವನಕ್ಕೆ ಹೋಗುವ, ವನಕ್ಕೆ ಹೋಗುವ, ಹೋಗುವ ಹೋಗುವ. ಚಂದವ ಸಖಿಯರೆಲ್ಲ ಬನ್ನಿರುವುದು ವನಕ್ಕೆ ಹೋಗುವ, ಸಕಲರು ಕೂಡಿ ಕಾಣುತ್ತ ಚಂದವ. ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ, ನಿಖಿಲ ಕುಸುಮಗಳನ್ನು ಕೊಯ್ದು 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 ಮಾಲೆ ಮಾಡುವ, ಕುಸುಮದ ಮಾಲೆ ಮಾಡುವ, ಸುಮದ ಮಾಲೆ ಮಾಡುವ, ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ, ಕುಸುಮದ ಮಾಲೆ ಮಾಡುವ. ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ, ಪ್ರಕಟಿಸುತ್ತ ನಮ್ಮ ಕೈಯ ಚಳಕವ, ನಮ್ಮ ಕೈಯ ಚಳಕವ, ಚಳಕ ಚಳಕ ಚಳಕ.
ವನಕ್ಕೆ ಹೋಗುವ ಸಕಲರೊಂದು ಕೂಡಿ ಕಾಣದ ಚಂದವ ಸಕಲರೊಂದು ಕೂಡಿ ಕಾಣದ ಚಂದವ ಅರ್ಧ ಚಂದವ ಕಾಣು ತಂದ ಚಂದವ ಕಾಣು ತಂದ ಚಂದವ ವನಕ್ಕೆ ಅಭಿನಯ ಅರ್ಥ ಆಗಿಲ್ವಾ? ಕಾಡಿಗೆ ಹೋಗುವ ಯಾವ ಕಾಡಿಗೆ? ಸಖಿಯರೆಲ್ಲ ಬನ್ನಿರೆಂದು ಮನಕ್ಕೆ ಹೋಗುವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಶಲಕವ. ಇನ್ನು ಬೇಕೇನಾದ್ರು? ಇನ್ನೇನು ಬೇಡ. ಇಷ್ಟು ಗೊತ್ತಾಗಿಲ್ವಾ? ಆದ್ರೂ ಒಂದು ವಿಷಯ. ಏನು? ನಿನ್ಗೆ ಯಾವ? ನನಗೆ ಸಂಪಿಗೆ ಆದಿತ್ತು. ಅದು ಮರದ ಮೇಲೆ ಇರುದಲ್ವಾ? ಏನು ಹೆಣ್ಣು ಮಕ್ಕಳು ಏರಬಾರ್ದ ಮರ? ಮರ ಹತ್ತತೀಯಾ? ಏನು ಏರಬಾರ್ದ? ನೀನೇನು ಮರ ಹತ್ತಬಹುದು, ಕೆಳಗಡೆ ಗಂಡಸರಿದ್ರೆ ಸಮಸ್ಯೆ. ಅದ್ಯಾಕೆ ಹಾಗೆ? ಸ್ವಲ್ಪ ನೋಡಿಕ ಹೆಣ್ಣಲ್ವಾ ನೀನು? ಹಾಗೆ. ನಿನ್ಗೆ ಯಾವ ಹೂ? ಕಾಡಮಲ್ಲಿಗೆ. ಕಾಡಮಲ್ಲಿಗೆ ಎಂತೆಂತ ಮಲ್ಲಿಗೆ? ಕಾಡಮಲ್ಲಿಗೆ ತಡ ಮಾಡುದಲ್ಲ, ಸಕಲ ಹೂಗಳನ್ನು ಕೊಯ್ಯುತ್ತಾ ಮಾಲೆ ಮಾಡುತ್ತಾ ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಲ್ಲಿ ಪರಿಪರಿ ಕುಸುಮಗಳ ಕೊಯ್ಯುತ್ತಿರುವ ಸಮಯದಲ್ಲಿ ಕೊಯ್ಯುತ್ತಿರುವ ಸಮಯದಲ್ಲಿ ಕೊಯ್ಯುತ್ತಿರುವ ಸಮಯದಲ್ಲಿ ಬೇಟೆಯಾಟದಿ ಹರಿಯು ಬಯಲಾಟದಿ ಕರಿಯ ಬೆನ್ನಟ್ಟ
ಬೆನ್ನಟ್ಟಿ ಬರಲು ಬರೆದ ಶೌರ್ಯದಿ ಕರಿ ಕರಿ ಕರಿಯ ಬೆನ್ನಟ್ಟಿ ಬರಲು ಬರೆದ ಶೌರ್ಯದಿ ಶರಣು ಬಂದು ಗಜವು ತರಳಿ ನಡೆಸಿ ಬಾದದಿ ಶರಣು ಬಂದು ಗಜವು ತರಳಿ ನಡೆಸಿ ಬಾದದಿ ದುರ್ಗವೇರಿ ಕೊಡುವ ಹರಿಯು ಬೇಟೆಯಾಡದಿ ಬೇಟೆಯಾಡದಿ ಬೇಟೆಯಾಡುತ್ತಾ ಮುಂದುವರಿದು ಬಂದವರು ನಾವು ಕಣ್ಣಿಗೆ ಕಾಣ ಸಿಕ್ಕಿದಂತಹ ಮೃಗಗಳನ್ನು ಘಾಸಿಗೊಳಿಸುತ್ತಾ ಈ ಪ್ರದೇಶಕ್ಕೆ ಆಗಮಿಸಿದಾಗ ಅದು ನೋಡು ನಾನೆಂದು ಹೇಳಿಡ್ತಾ ಬರ್ತಾ ಇದೆ ಬಿಡಬಾರದು ಬಿಲ್ಲಿಗೆ ಬಾಣ ಜೋಡಿಸಿದ್ದೇನೆ ಯಾಕೆ ತಡೆಯುತ್ತಾ ಇದ್ದೀನಿ ನೀನು ಬಿಲ್ಲನ್ನು ಎತ್ತಿ ಬಾಣವನ್ನು ಬಿಡ್ತೇನೆ ಎನ್ನುವ ಅಕ್ಷರಲ್ಲಿ ನೋಡು ಆನೆ ಎರಡು ಕಾಲನ್ನು ಎತ್ತಿ ಸೊಂಡಿಲನ್ನು ಮೇಲೆ ಕೆತ್ತಿ ಸ್ವಾಮಿಯೇ ಶರಣು ಸ್ವಾಮಿಯೇ ಶರಣು ಅಯ್ಯಪ್ಪ ಅಂತ ಹೇಳಿ ಇನ್ನೊಮ್ಮೆ ಬೇಕಾ ಬೇಡ ಬೇಡ ಎರಡು ಸಲ ಸಾಕು ಅಲ್ಲಿಗೆ ಅಡ್ಡ ಬಿತ್ತು ಅಲ್ಲಿಂದ ಆನೆ ಹಿಂದಕ್ಕೆ ಹೋಯಿತು ಹಾಗೆ ಇನ್ನು ಬೇಟೆಯಾಗತ್ತೆ ಕಾಣುತ್ತಿಲ್ಲ ಕೌತುಕವನು ಸತಿಯ ರಕ್ಷಣ ಕಾಣುತ್ತಿಲ್ಲ ಕೌತುಕವನು ಸತಿಯ ರಕ್ಷಣ ಜಾಣಿ ಪದ್ಮಾವತಿಗೆ ತೋರಿ ಶ್ರೀನಿವಾಸನಾಗ ನೋಡಿ ತಿರುಗಿ ಬರುವನ ಏನು ಶೌರ್ಯವ ಜಾಣಿ ಓ ಜಾಣಿ ಜಾಣಿ ಶಬರನ ಕಾಣುತ್ತಿಲ್ಲ ಕೌತುಕವನು ಸತಿಯ ನಮಗೆ ಹೊತ್ತಾಯಿತು ಇನ್ನು ಅವಸರ ಹೋಗು ಪದ್ದು 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 ಎಂತದ್ದು ಪದ್ದು ಗೊತ್ತಾಯ್ತು ಬೇಗ ಮುಗಿಸ್ಬೇಕಲ್ಲ ಅಲ್ವಾ ಹೌದು ತುಂಡು ಮಾಡಿದ್ದು ಒಳ್ಳೆಯದು ಮದ್ದು ಒಂದು ವಿಶೇಷ ಏನೇ ಹೂಗಳನ್ನು ಆರಿಸುತ್ತಾ ಈತ ಕಡೆಗೆ ಬಂದವರು ನಾನು ಸ್ವಲ್ಪ ದಾರಿಯ ಬದಿಯಲ್ಲಿ ಆ ಕಡೆ ಹೋದದ್ದು ನಿನಗೆ ಎಷ್ಟು ಸಲ ಹೇಳಿದೆ ದಾರಿ ತಪ್ಪಿಸಿ ಹೋಗಬೇಡ ಅಲ್ಲ ನನಗೆ ದಾರಿ ಗೊತ್ತುಂಟಲ್ಲ ಹಾಗೆ ಆವಾಗ ಅವಾಗ ಇಲ್ಲಿಗೆ ಬರ್ತೇವೆ ನೋಡು ಹೋಗಿ ನೀನು ಹೋದಂತಹ ಕಾಲಕ್ಕೆ ಒಂದು ವಿಶೇಷ 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 ಎಂತದ್ದೇ ಬೇರೇನಲ್ಲ ಮತ್ತೆ ಇದು ನಮ್ಮ ಉಪವನವಲ್ಲವೇ ಹೌದು ಇಲ್ಲಿ ನಾವು ಮಾತ್ರ ಇರುವುದಲ್ಲ ನಾವು ಬೇರೆ ಯಾರುಂಟು ನಾವು ಮಾತ್ರ ಅಲ್ಲ ಅಂತ ಮತ್ತೆ ಪ್ರಾಣಿಗಳುಂಟು ಪ್ರಾಣಿಗಳು ಉಂಟು ಮತ್ತೆಂತದ್ದು ಇಬ್ಬರು ಪುರುಷರಾಗಮಿಸಿದ್ದಾರೆ ಏಯ್ ಸುಳ್ಳೆಲ್ಲ ಮಾತಾಡಬೇಡ ನೀನು. ಸುಳ್ಳು ಮತ್ತೆ ನಾನು ಯಾಕೆ ಸುಳ್ಳು ಹೇಳಿ ಪುರುಷರು ಬರೋದಕ್ಕೆ ಸಾಧ್ಯ ಉಂಟೆ ಕಂಡದ್ದನ್ನು ಹೇಳಿ ಹೇಗೆ ಕಂಡದ್ದನ್ನು ಕಂಡ ಹಾಗೆ ಹೇಳುವುದು ಸರಿ ಪದ್ಮಾವತಿ ನಾನು ಹೂವನ್ನರಿಸುತ್ತಾ ಆ ಕಡೆ ಹೋಗುವಂತಹ ಕಾಲಕ್ಕೆ ಒಂದು ಆನೆ ಒಂಟಿ ಸಲಗ ಎಂತದು ಅಲ್ಲ ಮೊದಲೇ ಹೊತ್ತಾಗಿದೆ ನಮಗೆ ಇಲ್ಲ ಇಲ್ಲ ಆಗದ ಕತೆ ಆಗದ ಕತೆ ಹೌದೌದು ಒಂದು ಆನೆ ಒಂಟಿ ಸಲಗ ನನ್ನನ್ನು ಓಡಿಸಿಕೊಂಡು ಬರುವುದಕ್ಕೆ ಆಗ ಆನೆ ಕಥೆ ಅದು ಅಷ್ಟುದ್ದ ಹೌದಾ ಹೌದು ದೀರ್ಘ ದೇಹ ನೋಡು ಸರಿ 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 ಹಾಗೆ ಆನೆ ನನ್ನತ್ತ ಬಂತು ನಾನು ಬೆದರಿದೆ ಬೆದರಿ ಇನ್ನೇನು ನನ್ನ ಹತ್ತಿರಕ್ಕೆ ಬರ್ತದೆ ಎಂಬ ಹಾಗೆ ಆಲೋಚನೆ ಮಾಡುವ ಕಾಲಕ್ಕೆ ಒಂದು ಶಬ್ದ ಎಂತದೆ ಬಿಲ್ಲಿನ ಶಬ್ದ ಯಾರದು ಯಾರು ಎಂಬ ಹಾಗೆ ನೋಡಿದಾಗ ಇಬ್ಬರು ಪುರುಷರು ಬಿಲ್ಲು ಬಾಣಗಳನ್ನು ಧರಿಸಿಕೊಂಡಿದ್ದವರಿದ್ದಾರೆ ಕಾಡಿನ ಕಿರಾತರ ಹಾಗೆ ಕಾಣ್ತಾ ಇದ್ದಾರೆ ಅಷ್ಟೇ ಅಲ್ಲ ಆನೆಯನ್ನು ನೋಡಿದಂತಹ ಅವರು ಇನ್ನೇನು ಬಾಣವನ್ನು ಪ್ರಯೋಗಿಸಬೇಕು ಎಂಬ ಹಾಗೆ ಪ್ರಯತ್ನ ಪಟ್ಟರು ಪಾಪ ಆನೆ ಸತ್ತೇ ಹೋಯ್ತಂತ ಇಲ್ಲ ಮತ್ತೆ ಆನೆ ಸಾಯಲಿಲ್ಲ ಮತ್ತೆ ಇವರನ್ನು ಕಂಡಂತಹ ಆನೆ ಆನೆ ಸೊಂಡಿಲು ಎತ್ತಿ ಕಾಲು ಎರಡನ್ನು ಎತ್ತಿ ಇವರಿಗೆ 3 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಹೋದದಲ್ವ ಹೌದಾ ಅಷ್ಟು ವಿಶೇಷವೇ ಅಷ್ಟು ವಿಶೇಷ ನೋಡುವುದಕ್ಕೆ ಹೇಗಿದ್ದಾರೆ ನೋಡುವುದಕ್ಕೆ ಒಬ್ಬ ಸಾಕ್ಷಾತ್ ಮನ್ಮಥನ ಹಾಗಿದ್ದಾನೆ ಇನ್ನೊಬ್ಬ ಸಾಕ್ಷಾತ್ ಹನುಮಂತ ಇರ್ಲಿ ನಮಗೆ ಯಾಕೆ ಬಿಡ ವಿಷಯ ಪದ್ಮಾವತಿ ಏನೇ ನಾವು ಅವರನ್ನು ನೋಡಿದ್ದೇವೆ ಈಗ ನೀನು ನಮ್ಮ ಮಹಾರಾಣಿ ಅಲ್ವಾ ರಾಜಕುಮಾರಿ ಅಲ್ವಾ ಈಗ ಬಂದವರು ಯಾರು ಎಂಬುದು ನಿನಗೆ ತಿಳಿಬೇಕು ನಮಗೆ ಯಾಕೆ ಬೇಕು ಮತ್ತೊಬ್ಬರ ಸುದ್ದಿ ಬೇಗ ಮುಗಿಸು ಸುಮ್ಮನೆ ಯಾಕೆ ಅವರನ್ನು ನೋಡು ನಾನು ನೋಡು ನನಗೆ ಏನಾದ್ರೂ ಬೇಕಾಗಿ ಹೆಚ್ಚು ಕಡಿಮೆ ನನಗೆ ಬೇಕಾಗಿ ನಿನಗೆ ಬೇಕಾಗಿ ನೀವೆಲ್ಲ ಸುತ್ತುವರಿದು ನಾನು ಮಧ್ಯದಲ್ಲಿ ಇದ್ದು ನೋಡಿ ಹಾಗೆ ಸತಿಯರುದುದ ಕೇಳಿ ಪದ್ಮಾವತಿಯು ಕಂಡಳು ಮೆರೆವ ವೆಂಕಟಪತಿಯ ರೂಪವನು ಮೆರೆವಾ ವೆಂಕಟಪತಿಯ ತಳೆದ
ಸತಿ ಶಿರೋಮಣಿ ನುಡಿದಳಾಗ ಗೆಳತಿಯರೊಳು ಪೇಳಿದಳು ಕಳುಗಿರಿ ಹಿತವಚನ ಹಿತವಚನ ದೇವನ ನೆನೆದು ಶೇಗರಿಯ ನುಡಿಸಿದರು ಮೆರೆವೇ ಕಟ ಪತಿಯ ರೂಪವ ಕಳ್ದಳು ಏನಾಯ್ತು? ನೀನು ಆಡಿದ ಮಾತು 100% ಸತ್ಯ. ಆದ್ರೆ ಒಂದು ವಿಷಯ, ಏನು? ಯಾರು ಏನು ಎಲ್ಲಿಂದ ಯಾಕಾಗಿ ಬಂದಿದ್ದರನ್ನ ಸ್ಪಷ್ಟವಾಗಿ ಅರಿತವರು ತಾವಲ್ಲ. ನಾನಾಗಿ ನೇರವಾಗಿ ಮಾತನಾಡಿಸುವ ಕ್ರಮ ತಪ್ಪು. ನೀನು ಕೇಳಬಾರ್ದು. ಮಹಾರಾಣಿ ಅಲ್ವಾ? ಅದಕ್ಕೆ ಬೇಕಾಗಿ ನನ್ನ ಪರವಾಗಿ ನೀವು ಮಾತನಾಡಿಸಬೇಕು. ನಾನಿದ್ದೀನಲ್ಲ, ನಾನು ಮಾತಾಡ್ತೇನೆ. ಹಿತ ವಚನದಿಂದ ಮಾತನಾಡಿಸಿ ಪರಿಚಯವನ್ನು ಕೇಳಿಕೊಂಡು ಬರ್ತೀಯ. ಈಗ ಹೋಗ್ತೇನೆ. ಹೇಳೋದೀಗ ನಾನು ಹೋಗ್ತೇನೆ. ಹೇಗೆ ಹೋಗುತ್ತೇನೆ? ಹೇಳಿದೆ ನನಗೆ. ಹೇಗೆ? ಯಾರು 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 ನಾನು ಯಾರು ಹೇಳ್ತಾರಂತ ಕಾಯ್ತಾ ಯಾರು ಅಂತೆ ಯಾರು ಯಾರು ಹೊರಪುಳಿಯುತ್ತದೆ ಈ ವನಯು ಬಂದ ಕಾರಣಗಳ ಬೇಡು ಅಮ್ಮನೆ ಅದನ್ನು ನಮ್ಮಲ್ಲಿ ಹೇಳಬೇಡಿ, ಅಲ್ಲಿ ಹೋಗಿ ಹೇಳಿ. ಯಾರು? ಒಬ್ರು ಇಟ್ಕೊಂಡಿದ್ದಾರೆ ಅವರ ಹತ್ರ. ಯಾರು ಯಾರು ಅಂತ. ಯಾರು 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 ಅಂತ ಓ, ಹೀಗೆ ಬಾ. ಹಾಗೆ ಕೇಳುದು. ಪರಿಚಯ ಹಾಗೆ ಕೇಳಿದ. ನಯ ವಿನಯ ಮಾತಿಗೊಂದು ಮುಖ ಉಂಟು. ಅದು ಹೇಗೆ ಹೇಗೆ ಅದು ಹೇಗೆ? ಮಾತಿಗೊಂದು ಮುಖ ಉಂಟಂತೆ. ಅವಳನ್ನು ನೋಡಿ ಕಲಿಬೇಕು, ಕೇಳಿ ತಿಳಿಬೇಕು ಆಯ್ತಾ? ನಯ ವಿನಯ ಎಲ್ಲ ಬೇಕು. ಅದು ಹೇಗೆ ಅಂತ ಆಗ್ಬೇಕಲ್ಲ. ನಾವು ಹೆಣ್ಣು ಮಕ್ಕಳಲ್ವಾ? ನಾನು ಕೇಳ್ತೇನೆ, ಯಾರೋ ನೀನು? ಯಾರು ನೀನು? ಓ, ಹೇಗೆ? ವ್ಯತ್ಯಾಸ ಹೇಗೆ ಗೊತ್ತಾಯ್ತಲ್ಲ? ಬೇಕಾ? ಹಾಗೆ ಹಾಗೆ ನಾನು ಕೇಳ್ತೀನಿ. ಹಾಗೆ ಬೇಗ. ಏಯ್, ಯಾರು ನೀನು? ಆ? ಈಗ ವ್ಯತ್ಯಾಸ ಗೊತ್ತಾಯ್ತಾ? ಹೇಗೆ? ಸರಿ ಉಂಟು ಈಗ? ತಪ್ಪಾಯ್ತಾ? ತಪ್ಪಾಯ್ತಾ? ಅಲ್ಲ, ಕೇಳಿ ತಪ್ಪಾಯ್ತಾ? ಹಾಗಲ್ಲ, ಕೇಳಿದ್ದೇನು ಸರಿ, ಆದ್ರೆ ಯಾರಲ್ಲಿ ಅವರಲ್ಲೇ ಮಾತಾಡಬೇಕು. ಯಾರು ನೀನು? ನಿನ್ನಲ್ಲೇ ಕೇಳಿದ್ದೀನಿ ನಾನು. ನಾನು ನಾನೇ ನೀನೇನೆ. ನಿನ್ನೆ ಕಣ್ಣು ಕಾಣಿಸುವುದಿಲ್ವಾ? ಕಣ್ಣು ಕಾಣ್ತದೆ. ಅಲ್ಲಿ ನೋಡಂತೆ, ಅಲ್ಲಿ ಬರ್ದಾಕಿದ್ದೇನು? ಅಷ್ಟು ದೊಡ್ಡದಲ್ಲಿ ಬರ್ದಾಕಿದ್ರೆ ನಿನಗೆ ಅರ್ಥ ಆಗಿಲ್ವಾ? ಏನು ಬರ್ತಿದ್ದಾರೆ ಅಲ್ಲಿ? ಅಲ್ಲಿ ಬರ್ತೀರಿ ನಾವು ಮತ್ತೆ ಎಂತ ಬರುವುದೇ ಮತ್ತೆ ಬರುವುದು. ಓದಬೇಕಿತ್ತು. ಏನು ಅಂತ? ಅಲ್ಲಿ ಬರ್ದದ್ದು ನೋಡು, ಇಲ್ಲಿ ಮಹಿಳೆಯರಿಗೆ ವಿನಃ ಪುರುಷರಿಗೆ ಪ್ರಸವಿಸಬಾರದು ಅಂತ ಬರ್ತಿದ್ದಾರೆ. ಎಂತದು ಹಾಗಲ್ಲ, ಹೆಂಗಸರಿಗಲ್ಲದೆ ಗಂಡಸರಿಗೆ ಪ್ರವೇಶವಿಲ್ಲ ಅಂತ ಬರ್ತದ್ದು. ಪ್ರಸವಿಸವಿಲ್ಲ. ಪ್ರವೇಶವಿಲ್ಲ ಅಂತ ಅಂದ್ರೆ ವಿಷಯ ಅಂದ್ರೆ ಅವನಿಗೆ ಪಾಪ ಓದುದಕ್ಕೆ ಸರಿ ಬರುವುದಿಲ್ಲ. ಓದುದಕ್ಕೆ ನನಗೆ ಬರೀಲಿಕ್ಕೆ ಮಾತ್ರ ಬರುವುದು. ಮತ್ತೆ ನೀನು ಬರ್ದದನ್ನು ಓದುದು ಯಾರು? ಓದುದು ಓದ್ಲಿಕ್ಕೆ ಅವ ಬ್ರಹ್ಮನಾಗಿರ್ಬೇಕು. ಬ್ರಹ್ಮನಿಗೆ ಆಗುದಿಲ್ಲ. ಬ್ರಹ್ಮಣ ಅಪ್ಪ ನಾನಿದ್ದೆ, ನಾನು ಓದಬಲ್ಲೆ ಅಲ್ಲ ಹೇಳಿದ್ದು. ಆಯ್ತು, ಹೇಗೂ ಬಂದಿದ್ದೀನಿ. ಬಂದದ್ದು ತಪ್ಪು, ಅದಕ್ಕಾಗಿ ಕೇಳ್ತಾ ಇದ್ದೇನೆ. ಬಂದಿದ್ದೀರಲ್ಲ, ಎಲ್ಲಿಗೆ ಅಂತ ಗೊತ್ತುಂಟಾ? ಎಲ್ಲಿಗೆ? ಏ ಇವನ ಅಂತದವ. ಇದು ನಮ್ಮವನ. ಏನಂತೆ? ಇವ ನಿಮ್ಮವನ? ಏ, ಹಾಗಲ್ಲ. ಹೌದಾ? ಇವನ ನಮ್ಮವನ. ಇವನು ನಿಮ್ಮವನ? ಕಿವಿ ಕೇಳುದಿಲ್ವಾ? ಇವನ ನಮ್ಮವನ. ಅಲ್ಲಿರುವಂತಹ ಮರಗಿಡಗಳು ಯಾರದು? ಮರಕ್ಕೆ ಹಬ್ಬಿಕೊಂಡಿರುವಂತಹ ಹೂಬಳ್ಳಿ, ಬೇರೆ ಬೇರೆ ಜಾತಿಯ ಹೂಗಿಡಗಳು, ಅಲ್ಲಿ ನಿಂತಹ ಹೂಗಳು, ಇಲ್ಲಿರುವ ಪ್ರಾಣಿ ಪಕ್ಷಿಗಳು, ಇಲ್ಲಿ ನಿನ್ನ ಸರೋವರ, ನಾನು ಮತ್ತೆ ನನ್ನದ್ದು. ನಾನು ನೀವಿಬ್ಬರ ಲೆಕ್ಕದಿಂದ ಹೊರಗೆ. ಅದ್ಯಾಕೆ ಹೊರಗೆ?
ಎಲ್ಲವೂ ನಿನ್ನದಾಗಿರುವಾಗ ನಾನು ಯಾಕೆ ನಿನ್ನವನಾಗಬಾರ್ದು? ಇದು ನಮ್ಮವನ, ನೀವಿಬ್ಬರು ಹೊರಗಿನಿಂದ ಬಂದ ಅದೇ ಹೊರಗೆ. ಹೊರಗಿಂದ ಬಂದವರು ಯಾರು ನಿಮ್ಗೆ ಬೇಡವಾ? ಆ ದೂರದಿಂದ ಹೇಳ್ತಾ ಇದ್ದೇನೆ, ಏನು ಬಂದ ಹಾಗೆ ಹೋಗ್ತೀರಿ. ಏನು ಬಂದ ಕಾರ್ಯ ಪೂರ್ಣವಾಗದೆ, ನಾವು ಬಂದ ಕಾರ್ಯ ಪೂರ್ಣವಾಗದೆ, ಕೋಪನಲ್ಲ ಕೋಪನಲ್ಲ. ಬಂದ ಕಾರ್ಯ ಪೂರ್ಣವಾಗದೆ, ನಾ ಕೋಪನಲ್ಲ ಕೋಪನಲ್ಲ ಕೋಪನಲ್ಲ. ಇಂದು ನಿನ್ನ ಮುಂದೆ ನಿಲ್ಲದೆ, ಇಂದು ನಿನ್ನ ಮುಂದೆ ನಿಲ್ಲದೆ, ನಿನ್ನ ಮುಂದೆ ನಿಲ್ಲದೆ, ಇಂದು ಮುಂದೆ ನಿಲ್ಲದೆ, ಇಂದು ನಿನ್ನ ಮುಂದೆ ನಿಲ್ಲದೆ, ನಿಲ್ಲದೆ ನಿಲ್ಲದೆ. ಮೆರವ ಮುಂದೆ ಮೆರವ ತರುಣಿ ಮಣಿಯ ಇಂದು ಕಂಡು ಬಂದೇನಾ, ಮುಂದೆ ಮೆರವ ಮುಂದೆ ಮೆರವ ತರುಣಿ ಮಣಿಯ ಇಂದು ಕಂಡು ಬಂದೆನು, ಅವಳು ಒಂದು ಕಾರ್ಯ ಪದ್ಮಾವತಿಗೆ ಒಂದು ಕಾರ್ಯವಿರುವುದು ಎಂದರಾಗ ಪದ್ಮಾವತಿಗೆ. ಬಂದ ಕಾರ್ಯ ಪೂರ್ಣವಾಗದೆ, ಕೋಪನಲ್ಲ 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 ಕೋಪನಲ್ಲ. ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದಾರೆ. ಹೇಗೆ ಇಲ್ಲಿವರೆಗೆ ಬಂದಿದ್ದೀರಲ್ಲ, ಹೋಗಿ ಹೊರಟು ಹೋಗಿ ಅನ್ನೋ ಹಾಗೆ ಗದರಿಸ್ತಾ ಇದ್ದಾರೆ. ಹೌದು. ಅಷ್ಟು ಸುಲಭವಾಗಿ ಹೋಗುವುದಕ್ಕಾಗ ನಾವು ಬಂದ ಕಾರ್ಯ ಪೂರ್ಣ ಆಗದೆ ಪೋಪರಲ್ಲ. ಬಂದ ಕಾರ್ಯ ಪೂರ್ಣವಾಗದೆ ನಾ ಪೋಪನಲ್ಲ. ನಾನು ಪೋಪನಲ್ಲ. ಅದು ಇನ್ನತ್ತೆಯ ಮಗಲ್ವಾ? ನನ್ನ ಅತ್ತೆ ಮಗ. ಹಾಗೆ ಎಣಿಸಿಕೊಂಡು ನಾವು ಎಲ್ಲಿಗೆ ಹೋಗುವುದಿದ್ರು ನಮ್ಮದೊಂದು ಲಕ್ಷ್ಯ ಇರ್ತದೆ. ನಮ್ಮಲ್ಲಿ 1 ಲಕ್ಷ ಇರ್ತದೆ. ಇರ್ತದೆ ಅಲ್ಲ, ಈಗ ಉಂಟಾ? ಒಂದು ನಾವು ಕೊಡ್ಲಿಕ್ಕೆ ಇರ್ತದೆ, ಇಲ್ಲದಿದ್ರೆ ನಮ್ಮಲ್ಲಿ ಇರ್ತದೆ. ಈಗ ಯಾವುದೂ ಇಲ್ಲ. ಇಲ್ಲ, ನಿರೀಕ್ಷೆ ಮಾಡಬೇಡ. ಮತ್ತೆ ನಮ್ಮೊಂದು ಕ್ರಮ ಉಂಟು. ಹೇಗೆ ನಾವು ಎಲ್ಲಿಗೆ ಹೋಗುದಾದ್ರೂ ನಮ್ಮದು ಎಲ್ಲಾದ್ರೂ ನಿರ್ಬಂಧ ಇರ್ತದೆ. ನಿರ್ಬಂಧ ಅದು ಒಂದು ಈ- ನಿರ್ಣಯ ನಿರ್ಣಯ ಇರ್ತದೆ. ನಿರ್ಣಯ ಮಾಡಿಕೊಂಡೆ ನಾವು ಹೋಗುವುದು. ನಾವು ಹೋದಲ್ಲಿ ಹೀಗೆ ಆಗ್ಬೇಕು, ಇಷ್ಟೊತ್ತಿಗೆ ಮುಗಿಬೇಕು, ನಮಗೆ ಇಷ್ಟೇ ಸಿಗಬೇಕು, ಇಷ್ಟು ಸಿಗದಿದ್ರೆ ಕೇಳಿ ಆದ್ರೂ ಅಷ್ಟು ತಕೊಳ್ಬೇಕು, ಅದೆಲ್ಲ ತೀರ್ಮಾನ ಅದು ಮಾಡಿ. ನೀನು ನಾವು ಎಷ್ಟು ಕೊಟ್ಟರು ಪಡ್ಕೊಳ್ಳುವವರು. ಹೌದು. ಹಾಗಲ್ಲ, ನಾವು ಇಲ್ಲಿಗೆ ಬರಬೇಕೆನ್ನುವ ಹಾಗೆ ಸಂಕಲ್ಪ ಮಾಡಿದ್ದಲ್ಲ, ನಾವು ಏರಿಕೊಂಡು ಬಂದಂತಹ ಕುದುರೆ ನೋಡಿ ಕುದುರೆ ನಮ್ಮನ್ನು ಇಲ್ಲಿವರೆಗೆ ಕರೆ ತಂದಿತ್ತು. ಹೌದಾ? ಆ ಕುದುರೆ ಹೌದು, ಆ ಕುದುರೆ ನೋಡಿ ಇಲ್ಲಿವರೆಗೆ ಬಂದು ನೋಡಿದಾಗ ಏನು ಆಶ್ಚರ್ಯ, ಏನು ಆಶ್ಚರ್ಯ? ಪರಮಾಶ್ಚರ್ಯವಾಗುತ್ತಾ ಇದೆ. ಯಾಕೆ? 1, 2, 3, 4 ಸಾವಿರಾರು ನಕ್ಷತ್ರಗಳ ಮಧ್ಯೆ ಆ ಚಂದ್ರ ಶೋಭಿಸುವ ತೆರೆದಿಂ ಒಬ್ಬ ಆಕೆ ತರುಣಿ ಹಿಂದೆ ಮುಂದೆ ಹಿಂದೆ ಇಲ್ಲ ಮುಂದೆ ಹಿಂದೆ ಇಲ್ಲ ಮುಂದೆ. ನೀನು ವಾದ ಮಾಡಬೇಡ, ನೀನು ನನ್ನಲ್ಲಿ ಚರ್ಚೆ ಮಾಡಬೇಡ. ಎಂತದು? ನನ್ನಲ್ಲಿ ಚರ್ಚೆಗೆ ಬರಬೇಡ ನೀನು. ಚರ್ಚೆ ಮಾಡುವುದಿಲ್ಲ. ಮುಂದೆಲ್ಲ ಹಿಂದೆ. ಹಿಂದಲ್ಲ ಮುಂದೆ. ಎಂತದ್ದು ಏನು ಮಾಡುದು ಈಗ? ಇತ್ಯರ್ಥ ಮಾಡುದು ಹೇಗೆ? ತಲೆಬಿಸಿ ಮಾಡಬೇಡ. ನನಗೆ ಮುಂದೆ, ನಿನಗೆ ಹಿಂದೆ. ಹಿಂದೆ ಮೆರೆಯುತ್ತಾ ಇರುವಂತಹ ತರುಣಿ ಮಣಿಯನ್ನು ಕಂಡು ನಾನು ಆಕರ್ಷಣೆ ಹೊಂದಿದೆ. ನನಗೂ ಆಕಸ್ಮರಣ ಆಯ್ತು. ಆಕಸ್ಮರಣ ಅಲ್ಲ, ದುರ್ದು ರೋಗ. ಕುಟುಂಬದವರನ್ನು ತಿಳಿಸು. ಆಕರ್ಷಣೆ ಹೊಂದಿದೆ. ಹಾಗಾಗಿ ನಿನ್ನನ್ನು ಕೇಳ್ತಾ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ನೀನು ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ಹೀಗೆ ಹಿಂದೆ ಮುಂದೆ ಯಾರಾದ್ರೂ ಇದ್ದಾರಾ? ಹಾದಿಗೊಂದ ಹರಿಗೆ ನುಡಿದಳು ಯಾರೆಲ್ಲ ಬಡ ಕಿರಾತ, ಓ ಕಿರಾತ ಮನಕ್ಕೆ ಬಂದದಿರದಳು ಮಾತನಾಡಬೇಡ. ಮುಚ್ಚು 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 ಮುಟ್ಟಿ ಬಿಚ್ಚಿನ ಜತನ. ಯಾಕೆ? ಎಂತದ್ದು ಹೇಳಿದೆ ನೀನು? ನೀನು ಯಾರಂತ ನಾನು ಪ್ರಶ್ನೆ ಮಾಡಿದ್ದು ತಪ್ಪ? ಯಾರು? ಅಪ್ಪ ಯಾರು? ಅಮ್ಮ ಯಾರು? ನಿನಗೆ ಎಷ್ಟು ಜನ ಇದ್ದಾರೆ? ಅಣ್ಣ ತಮ್ಮಂದಿರು ಅದನ್ನು ಒಟ್ಟಿಗೆ ಸೇರಿಸು. ಹೆಣ್ಣು ಮಕ್ಕಳಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರೆ ಪ್ರತಿ ತಿಂದು ಸಾಹಿತ್ಯ ನೀವು ನಿನಗೆ ಭಾಷೆ ಇಲ್ವಾ? ಅಮ್ಮನಿಗೆ ಎಷ್ಟು ಜನ?
ಮಕ್ಕಳು ನಿನಗೆ ಮದುವೆ ಆಗಿದೆ ಆಗಿದಾ? ಮದುವೆ ಆಗಿದ್ರೆ ಗಂಡ ನಿನ್ನನ್ನು ಬಿಟ್ಟದ್ದ ಅಲ್ಲ ನೀನು ಗಂಡನನ್ನು ಬಿಟ್ಟದ್ದ ಇನ್ನು ನಿನಗೆ ಅಜ್ಜ ಇದ್ದಾರಾ ಅಜ್ಜಿ ಇದ್ದಾರಾ ಅಜ್ಜಿ ನಿನ್ನ ಅಣ್ಣ ತಮ್ಮಂದಿರಿದ್ರೆ ದಷ್ಟಪುಷ್ಟವಾಗಿದ್ದಾರಾ ಅಷ್ಟು ಬಿಟ್ಟು ಇದ್ದಾನೆ. ನಮ್ಮ ಕುಟುಂಬದಲ್ಲೆಲ್ಲ ಸತ್ತು ಹೋಗಿದ್ದಾರಾ ಅದಕ್ಕೆ ಕೇಳುದು ಅಲ್ಲ ನಮ್ಮಲ್ಲಿ ಕೇಳಿದ್ರೆ ಇದ್ದಾರೆ. ನಾವು ಪರಿಚಯ ಮಾಡಿಕೊಂಡು- ಮತ್ತೆ ನೀನು ಕೂಡ ಅವರ ಮಧ್ಯಕ್ಕೆ ನೀನೇ ಮಾತಾಡು. ಕಿರಾತ ಯಾವುದು ಜ್ವರ ಬಂದ್ರೆ ಯಾವುದಕ್ಕೆ ನನ್ನ ಅಜ್ಜಿ ತಂದಿದ್ದಾರೆ ಮೊನ್ನೆ ಕಿರಾತ ಕಡ್ಡಿ. ಕಿರಾತ ಕಟ್ಟಿ ಅಂತ ಹೇಳಿದ್ದಾಳ ಕಿರಾತ ಅಂತ ಹೇಳಿದ್ದವಳು ಕುಳಿಂದ ಅದು ನಾವಲ್ಲ ನೀವು ಹೆಣ್ಣು ಮಕ್ಕಳು. ಅದು ಎಂತದು ಪುಳಿ ತಿಂದ ಅಂತ ಹೇಳುದು. ಪುಳಿ ತಿಂದ ನಿನಗೆ ಕಿವಿ ಪುಳಿ ಕೇಳಿಸಿದ್ಯಲ್ವಾ? ತಿಂದದ್ದು ಯಾವಾಗ ಪುಳಿ ತಿಂದದ್ದು ಯಾವಾಗ ಪುಳಿಂದ 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 ಶಬರ ಅವರಿಲ್ಲ. ಯಾರು? ಶಬರಾಯರಂತೆ. ರಾಯರು ಅಂತ ಹೇಳಿದ್ದಾಳ ಅವಳು ಹೌದು ಶಬರಾಯರು. ಶಬರರು ಅಂತ ನಿನ್ನ ಮಾವನ ಕಾಡಬೇಡ. ನಾವು ಯಾರನ್ನು ಕಾಡುವುದಿಲ್ಲ ಯಾರಲ್ಲಿ ಬೇಡುವುದಿಲ್ಲ ಜಾತಿ ಬೇಡ. ಜಾತಿ ಬೇಡವಾ ಜಾತಿ ಬೇಡ ಇವಳಿಗೆ ಜಾತಿ ಬೇಡ ಅಂತ ಅದು ನಮ್ಮದು ಕೂಡ ಹಾಗೆ ಜಾತಿ ಅತೀತ. ಹಾಗಲ್ಲ, ಕಾಡಲ್ಲಿ ವಾಸ ಮಾಡುವ ಕಾಡ ಕಿರಾತರು. ಕಾಡಕ್ಕೆ ತಲೆದು ಹೌದು ತಲೆಯಲ್ಲಿ ಸೊಪ್ಪು, ಬಣ್ಣ ಕಪ್ಪು, ಏ ಬೆಪ್ಪು, ನೀ ಮಾಡಿದ್ದು ತಪ್ಪು. ಅದನ್ನು ನೀನು ಒಪ್ಪಿಕೊಳ್ಳು. ನೀನು ನನ್ನನ್ನು ಒಪ್ಪು ಮಾತಾಡಬೇಡ. ಯಾರು, ಏನು, ಯಾಕಾಗಿ ಎಲ್ಲ ವಿಷಯ ತಿಳಿಸಿ ಆಮೇಲೆ ಹೋಗಿ. ಯಾರ ಬಗ್ಗೆ ನಿನಗೆ ಬೇಕಾದ ವಿವರ ಮೊದಲು ಯಾರು ಹೇಳ್ತಿ? ಅಮ್ಮನ ಬಗ್ಗೆ ದೇವಕಿ ಎಲ್ಲವೇ ಜನಕನೋ ಶೌರ್ಯೋ ಜನಕನೋ ಶೌರ್ಯೋ ಜನಕನೋ ಶೌರ್ಯೋ ವಾಸುದೇವ ವಾಸುದೇವ ಮಧು ಕರೆವ ವಾಸುದೇವ 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 ನಿಲ್ದು ಕರೆವ ಎನ್ನನು ಕರೆವರು ಎಲ್ಲನೋ ಕರೆವರು 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 ಎಲ್ಲನೋ ಭಾವಕಿಯನಿ ಯಾರು ಎನ್ನುವುದ ಭಾವಕಿಯನಿ ಯಾರು ಎನ್ನುವುದ ಸಾವಧಾನದಿಂದ ಬೇಳು ಭಾವಕಿಯನಿ ಯಾರು ಎನ್ನುವುದ ಸಾವಧಾನದಿಂದ ಬೇಳು
ಎನಿಸಿತು. ಅಮ್ಮ ತಂದೆ ತಾಯಿದರ ಬಗ್ಗೆ ಕೇಳಿದಾಗ ನಿಜ. ಹೇಳಿಕೊಳ್ಳುವುದಕ್ಕೆ ಹೆಮ್ಮೆಯಾಗುತ್ತಾ ಇದೆ. ಯಾಕೆ? ಯಾಕಂದ್ರೆ ನನ್ನಮ್ಮ ಸಾಮಾನ್ಯಳಲ್ಲ. ನನ್ನಮ್ಮ ದೇವಕಿ ದೇವಿ ದೇವಕಿ ದೇವಿ ನನ್ನ ತಾಯಿ. ಆಗ ನನ್ನಪ್ಪ ಶೌರಿ ಚೌರಿ ಉಂಟಾ? ಚೌರಿ ಸರ್. ಚೌರಿ ಚೌರಿ ಶೌರಿ ಉಂಟ ಚೌರಿ ಉಂಟ. ಚೌರಿ ಯಾಕೆ? ಅವಳಿಗೆ ಬೇಕು, ಅದು ಕೂದಲಿಲ್ಲದವರು ಹಿಡಿದು ಅವಳ ಅಜ್ಜಿಗೆ. ಅಜ್ಜಿಗಲ್ಲ. ಈಗ ಅಜ್ಜಿಗೆ ಅಂತ ಸುಳ್ಳು ಹೇಳುದು. ಈಗ ಯುವತಿಯರು ಕೂಡ ಹಾಗೆ ಇಷ್ಟು ಕೂದಲಿದ್ರೆ ಅದನ್ನೆಲ್ಲ ಕತ್ತರಿಸಿ ಹೀಗೆ ಕರಡಿಯಾಗಿ ಹೋಗುದು. ಚಂದ. ನಾವು ಚೌರಿ ಕೊಟ್ಟರು ಜಡೆ ಹೆಣೆಯುವಂತಹ ಕ್ರಮವನ್ನು ಇರಿಸಿಕೊಂಡಿದ್ದಾರೋ ಏನು ಮಾಡ್ತಾರೆ? ಕೂದಲೆಲ್ಲ ಈಗ ಕತ್ತರಿಸಿ ಅಲ್ಲಿಗೆ ಕರಡಿಯಾಗಿ ಹೋಗುದು. ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಅಪವಾದ ಹೊರಿಸಿದ್ರೆ ನಿನಗೆ ನಾಳೆ ದಾರಿ ನಡೆಯುವುದಕ್ಕೆ ಕಷ್ಟ ಆದೀತು. ಎಲ್ಲಲ್ಲ ಕೆಲವು ನೀನು ಮೊದಲೇ ಅಪವಾದದಲ್ಲಿ ಸಿಲುಕಿ ತೊಳಲಾಡ್ತಾ ಇದ್ದೆ. ನನಗೆ ಅಭ್ಯಾಸ ಉಂಟು. ಹೇಳಿ. ಹೌದು. ಚೌರಿ ಹೇಳಿದ್ದಲ್ಲ, ಚೌರಿ ವಸುದೇವ ದೇವಕಿಯರ ಕಂದನಾದ್ದರಿಂದ ನನ್ನನ್ನು ಎಲ್ಲರೂ ವಾಸುದೇವ ವಾಸುದೇವ ಎನ್ನುವ ಹಾಗೆ ಕರೆವರೆನ್ನನು. ನೀನು ವಾಸುದೇವ. ಹೌದು. ಅವ ನಾನು ಯೇಸುದೇವ. ಮತ್ತೆ ಯಾಕೆ ನಿಂತಿದ್ದಿ? ಮೂರು ದಾರಿ ಇದ್ದಲ್ಲಿಗೆ ಹೋಗಿ ಪ್ರತಿಷ್ಠಾಪನೆ ಮಾಡ್ಲಿ. ಅವ ಎಂತದ್ದು? ಅವನ ಒಂದೊಂದು ಅಭಿನಯಕ್ಕೂ ಒಂದೊಂದು ಅರ್ಥ ಇರ್ತದೆ. ಯಾವುದೆಲ್ಲ? ನಮ್ಮ ಮಾತಿಗೆ ಅಪಾರ್ಥ ಇಲ್ಲ, ಅಪಾರ ಅರ್ಥ ಇರ್ತದೆ. ಹೌದು. ಇವ ವಾಸುದೇವ, ನಾನು ಯೇಸುದೇವ. ಕೈ ಯಾಕೆ ಹೀಗೆ? ನನ್ನ ಹೆಸರಂದ್ರೆ ಸುದೇವ. ಹಾಗೆ ಇವ ಹತ್ತಿರ ಇದ್ರೆ ಇರ್ತಾನಲ್ಲ, ಇವ ಬರುವುದು ಬಹಳ ಹೇಳಿದಲ್ಲಿಗೆಲ್ಲ ಹೊತ್ತಿಗೆ ಬರುವುದಿಲ್ಲ, ತಡಾಗಿ ಬರುವುದು. ಬರುವಾಗ ಇವನಿಗೆ ಜನ ಬೇಕಲ್ಲ, ದೂರದಿಂದ ನನ್ನನ್ನು ಕರೆದು ಯೇಸುದೇವ ಯೇಸುದೇವ. ಹಾಗೆ ಸುದೇವ ಆ, ಹೀಗೆ ಒಟ್ಟಿಗೆ ಹೇಳುವಾಗ ಯೇಸುದೇವ ಎನ್ನುವ ಹಾಗೆ ಹಾಗೆ. ನಾನು ಹೀಗೆ ಹಿಡ್ಕೊಂಡು ಓಡುದು. ಬಿಚ್ಚದ ಹೃದಯ. ಹೌದು, ಅವನೊಂದು ವಿಶಾಲ ಹೃದಯ. ಎಲ್ಲಿ ಬೇಕಾದ್ರೆ ಕೂತ್ಕೊಳ್ಬಹುದು. ಯಾವುದಕ್ಕೆ? ಎಲ್ಲದಕ್ಕೂ. ಇದಿಷ್ಟು ನಮ್ಮ ಪರಿಚಯ. ಹಾಗೆ ಇಲ್ಲಿವರೆಗೆ ಬರುವುದಕ್ಕೆ ಕಾರಣ ಏನು? ಕಾರಣ ನನಗೆ ನಾಚಿಕೆ. ಹೆಣ್ಣ ನನಗೆ ನಾಚಿಕೆ. ನಿನಗೆ ತಲೆ ಸರಿ ಉಂಟು. ನಾಚಿಕೆಲ್ಲ ಹೋಗು. ಹೆಣ್ಣು ಮಕ್ಕಳೇ ಹೀಗೆ ನಿಂತಿದ್ದಾರೆ, ನೀನು ನಾಚಿಕೆ ಆಗುತ್ತದೆ ಅಂತ ಹೇಳಿದ್ರೆ ಆಗ್ತದ? ನನಗೆ ಹಳೆಯ ನೆನಪಾಗುದು. ಯಾವುದು? ಅದೇ ಮಾಡ್ತಿರೋದು ಈಗ ಇಲ್ಲ. ಈಗ ನೀನು ಶ್ರೀವೇಷ ಮಾಡ್ತೇನೆ ಅಂತ ಹೇಳಿದ್ರು ನೋಡುವವರಿಲ್ಲ, ಬಿಡು. ನಿನಗೆ ಮೊದಲಿದ್ದು ನೆನಪಾಗುವುದು. ಏನು ವೇಷ ಮಾಡುವವರ? ವೇಷ ಮಾಡು. ಅದಲ್ಲ, ಅದು ನಮ್ದು ಬೇರೊಂದು ಬೇರೆ. ಪ್ರಕಾರ. ಹಾಗೆ. ಹೌದು, ನಾವು ಮಕ್ಕಳಾಟಿಗೆ. ಸರಿ ಸರಿ. ಅಂದ್ರೆ ಇಲ್ಲಿಗೆ ಬರೋದಕ್ಕೆ ಕಾರಣ, ನಾನು ಮನೆಯಲ್ಲಿರುವಾಗ ನನಗೆ ಪ್ರಾಯ ಬಂತು. ಹೇಗೆ ಗೊತ್ತಾದ್ರು? ಹಿರಿಯವರೊಂದು ಮಾತಿದೆಯಲ್ಲ, ಈಚೆ ಮೂಡಿ ಬಂದರೆ ಗಂಡೆಂಬರು, ಎದೆ ಮೂಡಿ ಬಂದರೆ ಹೆಣ್ಣೆಂಬರು, ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಅದು ಆಗ ಅದು ಹಾಗೆ ಯಾವುದು? ಹೀಗೆ ಮಾಡಿದ್ದಾಗ ಯಾವುದು? ನಾನು ಹೀಗೆ ಮಾಡಿದ್ರೆ ಇದು ಅಂತ ಅರ್ಥವ? ಅವರು ಹೇಳ್ತಾರೆ ನಾನು ನೀನು ಅದು ಅಂತ ಹೇಳಿದ ಮತ್ತೆ ನನ್ನನ್ನು ತೋರಿಸಿ ಯಾಕೆ ಹೇಳ್ದ? ಅಷ್ಟೇ ತೋರಿಸಿ. ವಿಷಯ ನಿನಗೂ ಗೊತ್ತುಂಟು ಎನ್ನುವ ಹಾಗೆ ಸೂಚನೆ ಕೊಟ್ಟದ್ದು. ಹೌದೌದು ಹೌದು. ಎಂತದ್ದು? ಮುಖದಲ್ಲಿ ಮೀಸೆ ಮೂಡಿದರೆ ಗಂಡೆಂಬರು, ಎದೆ ಮೂಡಿ ಬಂದರೆ ಹೆಣ್ಣೆಂಬರು, 9ಕ್ಕೆ ನವೆಂಬರು, 10ಕ್ಕೆ ಡಿಸೆಂಬರ್. ಎಂತದ್ದು? ಗೊತ್ತಾಯ್ತಾ? ಡಿಸೆಂಬರ್ ಅಲ್ಲ, ಡಿಸೆಂಬರ್ ಎಂತದ್ದು? ನೀವು ಏನೋ ಅನುಮಾನ ವ್ಯಕ್ತಪಡಿಸೋದು ಬೇಡ. ಅವನ ಪ್ರತಿಯೊಂದು ಮಾತಿಗೂ ಒಂದೊಂದು ಅರ್ಥ ಇರ್ತದೆ. ಯಾವ ರೀತಿ? ಅವ ಅರ್ಥಕ್ಕಾಗಿ ಅರ್ಥ ಹೇಳುವುದಲ್ಲ, ಅರ್ಥಕ್ಕಾಗಿ ಅರ್ಥ ಹೇಳುವುದಲ್ಲ. ಅರ್ಥದವರ ವಿಷಯ ಹೇಳಬೇಡ. ಕೆಲವು ಮಂದಿ ಅರ್ಥ ಮಾತಾಡುವವರು ಎಲ್ಲೆಲ್ಲಿ ಹೋಗಿ ಏನೆಲ್ಲ ಅನರ್ಥ ಮಾತಾಡ್ತಾರೆ ಗೊತ್ತುಂಟ ನಿನಗೆ? ಅದಕ್ಕಿಂತಲೂ ಅವ ಆ ರೀತಿ ಮಾತಾಡುವುದಕ್ಕೆ ಕಾರಣ ಏನು ಗೊತ್ತಾ? ಅವ ಅರ್ಥಧಾರಿಗಳ ಜೊತೆಯಲ್ಲಿರುವುದು. ಹೌದಾ? ಹೌದು ಹೌದು. ಅರ್ಥಧಾರಿಗಳ ಜೊತೆಯಲ್ಲಿ ತಿರುಗಿ ತಿರುಗಿ ಈಗ ನನಗೆ ಅರ್ಥ ಮರ್ತೆ ಹೋಗಿದೆ. ಹೌದು. ಸರಿಯಾ? ಆಯ್ತದು. ನವೆಂಬರ್ ಡಿಸೆಂಬರ್ ಹೇಳೋ. 9ಕ್ಕೆ ನವೆಂಬರು, 10ಕ್ಕೆ ಡಿಸೆಂಬರ್. 9ಕ್ಕೆ ನವ ಎಂಬರು, 10ಕ್ಕೆ ದಶ ಎಂಬರು. ನೀವು ಎಲ್ಲ ಬಿಡಿಸಿ ಬಿಡಿಸಿ ಮಾತಾಡಿ 11:30 ಆದ್ರೂ ಹೋಗ್ಲಿಕ್ಕಿಲ್ವಾ? ಮತ್ತೆ ಹೋಗುವುದು ಹೋಗಲೇಬೇಕು, ಆದ್ರೆ ಕ್ರಮದಲ್ಲಿ ಮುಗಿಸಬೇಕು. ನಮ್ಮನ್ನು ನೋಡುವವರಿದ್ದಾರೆ ಎನ್ನುವಂತಹ ಪ್ರಜ್ಞೆ ನಮಗೆ ಬೇಕೋ ಬೇಡ? ಪ್ರಜ್ಞೆ ನಮಗೆ ಇರುವುದಲ್ಲ ಪ್ರಜ್ಞೆ, ನಮಗಿಂತ ಮೊದಲು ಬರುವವರಿಗೆ ಇರ್ಬೇಕಿತ್ತು. ನಾವು ಬರುವಾಗ್ಲೇ ನಿಮಗೆ ಸಮಯ. ಯಾಕಿಬ್ರು ಜಗಳ ಮಾಡುದ್ಯಾ? ಜಗಳಲ್ಲ. ನೀವು ಎಷ್ಟು ಕೊಂಡಿದ್ದೀರಿ ನಾವು ನೋಡ್ಲಿ. ನಮ್ಮದು ಕರ್ತವ್ಯ ಎನ್ನುವುದುಂಟಲ್ವಾ? ಕರ್ತವ್ಯ ನಿಷ್ಠೆ, ಕರ್ತವ್ಯವೇ ದೇವರು ಎನ್ನುವ ಹಾಗೆ ನಾವು ಪೂಜೆ ಮಾಡಿದ ಕಾರಣದಿಂದಲೇ ಇಷ್ಟು ಹೊತ್ತು ಈ ರಂಗದಲ್ಲಿದ್ದೇವೆ. ಆವಾಗದಿಂದ ಕೈ ಮುಗೀತಿದ್ದೇನೆ, ಯಾವಾಗ ಮುಗೀತದಪ್ಪ? ಹಾಗ್ಲಿ, ಮದುವೆ ಆಗುವಂತಹ ಪ್ರಾಯ ಬಂದಾಗ ಮದುವೆ ಆಗಬೇಕೋ ಬೇಡ? ಸರಿ. ಹಾಗಾಗಿ ನನ್ನ ಹೆಂಡತಿ ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ? ನನ್ನ ಹೆಂಡತಿ ಎಲ್ಲಿದ್ದಾಳೆ? ಯಾರಿಗೆ ಗೊತ್ತು? ಮುಂದೆ ಇದ್ದಾಳೆ, ನನ್ನ ಹೆಂಡತಿ ಎಲ್ಲಿದ್ದಾಳೆ? ಈಗ ಹಿಂದಿದ್ದಾಳೆ. ನನ್ನ ಹೆಂಡತಿ ಎಲ್ಲಿದ್ದಾಳೆ? ಈಗ ಮುಂದಿದ್ದಾಳೆ. ಅರಸುತ್ತಾ ಬರುವಾಗ ನೀನು ಕಾಣುವುದಕ್ಕೆ ಸಿಕ್ಕಿದೆ. ಈಗ ಹೇಳು, ನೀನು ಯಾರು? ನಾನಾ? ಹೌದು. ಜನಕ ತೋಂಡ ದೇಶದಧಿಪತಿಗೆ ಆಕಾಶರಾಯನ ಅಣುಗೆಗಾಗಿ ನೀನು ಪದ್ಮಾವತಿ ಪದ್ಮಾವತಿ ಪದ್ಮಾವತಿ
ನನಗೆ ಆಗಿಗೇನು ಪದ್ಮಾವತಿ ಆಕಾಶರ ರಾಯ ಅಣುಗಿ ಯಾರಿಗೇನು ಪದ್ಮ ಎನ್ನುವರೆಂದು ಜನಪದ ದುಡು ವನಿತೆಯೊರಡನೆ ಇನಿತು ನೀನು ಮನಕ್ಕೆ ಬಂದ ತೆರದೆ ನುಡಿಯ ಇನಿತು ನಾಚಲೇಕೆ ಮನವು ಜನಗ ದೊಡ್ಡ ದೇಶದ ಅಧಿಪತಿ ನಮ್ಮದು ಕಾಮಗಾರಿ ಪ್ರಗತಿಯಲ್ಲಿದೆ. ನಾವು ಸ್ವಲ್ಪ ಮಾತಾಡ. ಒಂದು ಶಿಸ್ತು ಎನ್ನುವುದು ಬೇಕು, ಗೊತ್ತಾಯ್ತಾ? ಒಂದು ಸಂಸ್ಕಾರ ಎನ್ನುವುದು ಹೊಡೆಯುವುದೇ ಬಂದು ಮತ್ತೆ ಹೊಡೆಯದೆ ಇರ್ತಾರ? ಅದಕ್ಕೊಂದು ಶಿಸ್ತಿಲ್ವಾ ಹೊಡಿಲಿಕ್ಕೆ? ನೀನು ಹುಚ್ಚೇನೆ, ಆದ್ರೆ ಹುಚ್ಚ ಅಂತ ಗೊತ್ತಾಗಬಾರ್ದು ಅವರಿಗೆ. ಪರೀಕ್ಷೆ ಕೇಳಿದ್ದೆಲ್ಲ ನಿಮಗೊಂದು ಪರೀಕ್ಷೆ. ಪರೀಕ್ಷೆಯ ಪರೀಕ್ಷೆ ಅಂತೆ? ಯಾವ ವಾರ್ಷಿಕ ಪರೀಕ್ಷೆ? ಇಲ್ಲ, ಅರ್ಧ ವಾರ್ಷಿಕ, ಕೊನೆಯ ಪರೀಕ್ಷೆ, ಮಧ್ಯಾಹ್ನ ಕೊನೆಯದು, ಅಂತಿಮ ಪರೀಕ್ಷೆ. ನಾವೆಂತಹ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರು. ನಮಗೆ ಬೆರಳು ತೋರಿಸಿದ್ರೆ ಸಾಕು, ಕೈಯನ್ನು ನುಂಗುತ್ತೇವೆ, ಕೈ ತೋರಿಸಿದ್ರೆ ಶರೀರವನ್ನು ನುಂಗುತ್ತೇವೆ. ಶರೀರ ತೋರಿಸಿದ್ರೆ, ಶರೀರ ತೋರಿಸಿದ್ರೆ ಯಾವ್ದನ್ನು ಎಂತದಾದ್ರು ಅಂತ ಹೇಳು. ಯಾವ್ದನ್ನಾದ್ರೂ ನುಂಗುತ್ತೇವೆ. ನಾ ಅಭಿನಯ ಮಾಡುತ್ತೇನೆ, ಹಾಗೆ ನೀವು ತಿಳ್ಕೊಳ್ಬೇಕು. ಮಾಡು ನೀನು ಅಭಿನಯ. ಮೊದಲು ಕೇಳಿದ್ದೇನು? ಅಪ್ಪ ಯಾರು? ಅಪ್ಪಲ್ಲ, ಅಪ್ಪ ಸತ್ತಿದ್ದಾರಂತೆ. ತೋಳಪ್ಪ ಅಪ್ಪ ಮೇಲೆ ಹೋಗಿದ್ದಾರೆ. ನೀನು ಅಳುದು ಯಾಕೆ? ನಿನ್ನ ಅಪ್ಪ ಸತ್ತದ? ನನ್ನಪ್ಪ ಸಾಯುವಾಗ ಹೋಗಿ ನಾನು ಅಳ್ಳಿಲ್ಲ. ಇಷ್ಟಿಷ್ಟು ಊಟ ಮಾಡ್ತಾ ಇದ್ರು. ಹೌದು, ಅದೆಲ್ಲ ಮತ್ತೆ ನಾವು ಅವತ್ತು ಬರ್ಲಿಕ್ಕೆ ಆಗ್ಲಿಲ್ಲ ನಮಗೆ. ಇವತ್ತು ಬಂದಿದ್ದೇವಲ್ಲ, ಹೇಗೂ ಬಂದಾಯ್ತಲ್ಲ, ಇವತ್ತು ಬಂದಾಯ್ತಲ್ಲ, ಇವತ್ತು ಬಂದದ್ದಕ್ಕೆ ಸ್ವಲ್ಪ ಅಳುವ. ನಮಗೆ ಗೊತ್ತಿರ್ಲಿಲ್ಲ. ಇವತ್ತು ಬಂದೆ, ಗೊತ್ತಿರ್ತಿದ್ರೆ ಒಂದು ಗಂಧದ ಹಾರ ಮತ್ತೊಂದು ಬಿಳಿ ಬಟ್ಟೆ ಎಲ್ಲ ಇಟ್ಕೊಂಡು ಬರ್ತಿದ್ದೆ. ಹೇಗೂ ಹೋಗಿ ಆಗಿದೆ. ಬಂದ ದಿವಸ ಬಂದದ್ದಕ್ಕೆ ನಾವೆಲ್ಲ ಸೇರಿ ಸ್ವಲ್ಪ ಮೌನ ಪ್ರಾರ್ಥನೆ ಮಾಡಿ ಮತ್ತೆ ಒಂದು ಶ್ರದ್ಧಾಂಜಲಿ ಸಮರ್ಪಣೆ ಮಾಡುವ ಅಪ್ಪನಿಗೆ. ನಿಲ್ಲಿ, ಹೀಗೆ ನಿಲ್ಲು, ಮೌನ ಪ್ರಾರ್ಥನೆ. ನೀನು ಮಾತ್ರ ಮಾಡು, ನಾನು ಮಾಡುದಿಲ್ಲ. ಆಯ್ತು. ನಾನು ಹೋಗ್ತೇನೆ, ನನಗೆ ಓಡಿದ್ದಾರೆ. ಮತ್ತೆ ಜೀವಂತ ಇರುವವರನ್ನು ಕೊಂದ್ರೆ ಮತ್ತೆ ಸಿಟ್ಟು ಬಾರದು ಇದ್ದೀತ ಅವಳಿಗೆ? ಸಾಯಲಿಲ್ಲ ಅಂತ ಹೇಳಿದ್ದೀನು. ಅಪ್ಪ ಸತ್ತಿದ್ದಾರಲ್ಲ? ಯಾರು ಹೇಳಿದಿರಿಗೆ? ಸಾಯಲಿಲ್ಲ ಅಂತ ಮೇಲೆ ತೋರಿಸಿದ್ದೇನು? ಪರೀಕ್ಷೆ, ಅಭಿನಯ ನಮ್ಮದು. ಇನ್ನೂ ಸಾಯ್ಬೇಕಾ? ಸಾಯಲಿ. ನೀನೆಂತ ಶಾಪ ಕೊಡುದ? ನಿನಗೆ ಲಾಭ ಉಂಟು ನನ್ನ ಅಪ್ಪ ಸತ್ರೆ? ಮತ್ತೆ ಅಪ್ಪ ಅಂತ ಸಾಯ್ಲಿಲ್ಲ? ಇಲ್ಲ. ಸಾಯ್ಲಿಲ್ಲ. ಇಲ್ಲ. ಹಾಗಾದ್ರೆ ನನ್ನೊಂದು ಶ್ರದ್ಧಾಂಜಲಿ ಹಾಳಾಗ್ಲಿಲ್ವಾ? ಅದಕ್ಕೆ ಅದನ್ನು ಪುನಃ ಹಿಂದಕ್ಕೆ ಬಡಿದಿದ್ದೇನೆ. ಅದು ನಿನ್ನ ಅಪ್ಪನಿಗೆ ಆದಿದ್ದು. ನನ್ನಪ್ಪನಿಗಿಲ್ಲ, ಅವರು ಹೋಗಿದ್ದಾರೆ. ಹೌದಾ? ನನ್ನಪ್ಪ ಮೇಲೆ ನೋಡು. ನೋಡ್ತಾ ಏನು ಇದ್ದೇನೆ. ಕಾಣ್ತಾ ಉಂಟು? ಆಕಾಶ. ಆಕಾಶರಾಯ ನನ್ನ ಅಪ್ಪ. ಆಕಾಶರಾಯ. ನಾನು ಸುಂದರ ರಾವ್ ಕೇಳಿದ್ದೇನೆ, ಶ್ರೀಧರ್ ರಾವ್ ಕೇಳಿದ್ದೇನೆ. ಆಕಾಶ ರಾವ್ ಯಾರು? ಆಕಾಶ ರಾಯ. ನನ್ನಪ್ಪ ಆಕಾಶರಾಯ. ರಾಯ ಅಲ್ಲ, ರಾಯ. ಅಯ್ಯ. ರಾಯ. ರಾಯ ನನ್ನಮ್ಮ, ನನ್ನಮ್ಮ, ನನ್ನಮ್ಮ ಅಮ್ಮ. ಅಯ್ಯೋ, ಅಪ್ಪ ಸಾಯ್ಲಿಲ್ಲ, ಅಮ್ಮ ಸತ್ತದ್ದು. ನಮಗೆ ಗೊತ್ತಾಗ್ಲಿಲ್ಲ. ನೀವು ಮತ್ತೆ ಎಂತದೊಂದು ಅಮ್ಮನನ್ನು ಇಲ್ಲೇ ಊತದಂತೆ. ನನ್ನ ಅಮ್ಮ ಅಲ್ಲಿ ಒಂದು ತುಳಸಿ ಗಿಡ ಆದ್ರೂ ನೆಡ್ಬೇಡ್ವಾ? ನಮಗೆ ಗೊತ್ತಾಗಬೇಡ್ವಾ? ನಾವು ಹೋಗುವಾಗ ಹೀಗೆಲ್ಲ ನೋಡುತ್ತಾ ಹೋಗ್ತೇವೆ, ನಾವು ಮೇಲೆ ನೋಡಿಕೊಂಡು ಹೋಗುದಲ್ವಾ? ಇದಕ್ಕೆ ಏನು ಮಾಡುದು? ಹಾಗಾದ್ರೆ ಶ್ರದ್ಧಾಂಜಲಿ ಉಂಟಲ್ಲ? ಹೌದು. ಅಪ್ಪನದ್ದು ಅಮ್ಮನಿಗೆ ಕೊಡುವ. ಶ್ರದ್ಧಾಂಜಲಿಯನ್ನು ಕೊಟ್ಟಿದ್ದೇನೆ, ಸಮರ್ಪಣೆ. ನಿನಗೆ ಇದೇ ಕೆಲಸವ? ಶ್ರದ್ಧಾಂಜಲಿ ಕೊಡುದು ಪಡ್ಕೊಳ್ಳುದು, ಕೊಡುದು ಪಡ್ಕೊಳ್ಳುದು. ಈಗ ಪಡ್ಕೊಂಡ ಶ್ರದ್ಧಾಂಜಲಿ ಏನು ಮಾಡ್ತಿ? ಕೊಟ್ಟಿದ್ದೇನಲ್ಲ ಅಮ್ಮನಿಗೆ. ಅಲ್ಲ, ಅದನ್ನು ಪಡ್ತಾ ಆಯ್ತಲ್ಲ. ಇಲ್ಲ, ಅದಪ್ಪ ಅಲ್ಲ, ಅದು ಮತ್ತೊಬ್ಬರು ಕೊಟ್ಟು ಇವನಿಗೆ ಆಗ್ತದೆ. ಸಾಯಲಿಲ್ಲ ಅಂತ ಹೇಳುದು ಅವಳು. ಸಾಯ್ಲಿಲ್ವಾ? ಹಾಗಾದ್ರೆ ಶ್ರದ್ಧಾಂಜಲಿ ಪಡೆದಿದ್ದೇನೆ. ಏನು ಮಾಡುದು ಇನ್ನು? ಅದು ನೋಡು, ಯಾರಿಗಾದ್ರೂ ಬೇಕಾಗ್ತದೆ. ಹಿಂದೆ ನೋಡುದು. ಆಗ ಅಪಶಕನ ಮಾತಾಡ್ತೀಯಾ? ಅಲ್ಲಿ ಅವರಿಗೆ ಕೊಡು. ಸಾಯಲಿಲ್ಲ ಅಂತ ನಿನ್ನಮ್ಮ ಕೆಳಗೆ ಏನು ಕಾಡ್ತಾ ಉಂಟು? ಭೂಮಿ. ಇನ್ನೊಂದು ಹೆಸರುಂಟು, ಧರಣಿ ದೇವಿ. ಬೆರಣಿ. ಭೂಮಿ, ಧರಣಿ. ಧರಣಿ. ಭೂಮಿ ತಾಯಿ ನನ್ನ ತಾಯಿ. ಇವಳು ಅಮ್ಮ ಭೂತಾಯಿ. ಭೂತಾಯಿ, ಬಾಲ, ಬಾಲ, ಬಾಲ ಉಂಟು. ಭೂತಾಯಿಗೆ ಬಾಲ ಉಂಟು. ಭೂ ಅನ್ನು ಅಕ್ಷರಕ್ಕೆ ಬಾಲ ಉಂಟು ಅಂತ ಹೇಳಿದ್ದು. ಭೂಮಿ ತಾಯಿ. ಭೂಮಿ ತಾಯಿ. ಹಾ. ತಂದೆ ತಾಯಿ ಮದುವೆ ಆಗಿದೆ, ಎಷ್ಟು ವರ್ಷ ಕಳೆದು ಹೋಯ್ತಂತೆ. ಹೌದಾ? ತಂದೆ ಅದು ತಾಯಿಗೆ ಏನು ಮದುವೆ ಮಾಡೋಣ? ತಂದೆ ತಾಯಿಗೆ ಮದುವೆ ಆಗಿದೆ. ಅಪ್ಪ ಮದುವೆ ಆಗಿ ಮದುವೆ ಆಗಿದೆ. ಹಾ.
ಆದ್ರೆ ಮಕ್ಕಳೇ ಆಗ್ಲಿಲ್ಲ. ಅದು ನನ್ನ ಅಪ್ಪನಿಗೂ ಹಾಗೆ. ನನ್ನ ಅಮ್ಮನಿಗೆ ಮದುವೆ ಆಗುವ ಮೊದಲು ಮಕ್ಕಳೇ ಇರ್ಲಿಲ್ಲ ಅಂತೆ. ಮದುವೆ ಆಗೋ ಮೊದಲಲ್ವಾ, ಮದುವೆ ಆದ ಮೇಲೆ ಅಂತ ಹೇಳಿದ್ದು. ಆದ್ಮೇಲೆ ಮಕ್ಕಳಾಗ್ಲಿಲ್ಲ. ಅದು ನನಗೆ ಗೊತ್ತಾಯ್ತು. ಹೆಚ್ಚಿನ ಅಂಶ ಇವರ ಅಪ್ಪ ಮದುವೆಯಾಗಿ ಅಮ್ಮನನ್ನು ಮನೆಯಲ್ಲಿ ಬಿಟ್ಟು ಹೊರದೇಶಕ್ಕೆ ಹೋಗಿದ್ರು. ಏನು ವಿದೇಶಕ್ಕೆ ಹೋದವರಿಗೆ ಮಕ್ಕಳಾಗುದಿಲ್ವಾ? ಆಗುದಿಲ್ಲಲ್ಲ. ನೀನು ಕಳೆದ ವರ್ಷ ವಿದೇಶಕ್ಕೆ ಹೋಗಿ ಬಂದದ್ದು ಅಂತ ಹೇಳಿದ್ಯಲ್ಲ, ನಿನಗೆ ಮಗು ಆದದ್ದು ಹೇಗೆ? ನಾನು ಅಲ್ಲಿ ಒಂದು ಪಂಚಾಂಗ ಹಾಕಿ ಹೋದೆ. ಹಾಗಲ್ಲ, ಮಕ್ಕಳನ್ನು ಪಡೆಯಬೇಕು ಅಂತ ಆದ್ರೆ ಯೋಗ ಭಾಗ್ಯಗಳು ಬೇಕು. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಪ್ರಯೋಗಾಲಯ ಸುತ ಆಲಯ. ಹಾಗೆ ಒಂದು ಸುರಮನ ನಾರದರು ಬಂದ್ರಂತೆ, ಪುತ್ರಕಾಮೇಶಿ ಯಾಗವನ್ನು ಮಾಡುವುದಕ್ಕೆ ಹೇಳಿದ್ರಂತೆ. ಅಂತೆಯೇ ಪ್ರಕಾರ ಮಾಡಿದ್ರ ನೀವು? ಹೌದು. ನಾರದರು ಪುತ್ರರಲ್ಲಿ ಕೆಮಿಸ್ಟ್ರಿ ಮಾಡ್ಲಿಕ್ಕೆ ಹೇಳಿದ್ರು. ಎಂತದ್ದು? ಪುತ್ರರಲ್ಲಿ ಕೆಮಿಸ್ಟ್ರಿ ಮಾಡ್ಲಿಕ್ಕೆ. ನಾರದರು ಪುತ್ರ ಕಾಮೇಷ್ಟಿ ಮಾಡುವುದಕ್ಕೆ ಸೂಚನೆ ಕೊಟ್ಟದ್ದು. ಆ ನೆಲವನ್ನು ಚಿನ್ನದ ನೇಗಿಲಿಂದ ಉಳುವಂತ ಕ್ರಮ ಇತ್ತು. ನನ್ನಪ್ಪ ಚಿನ್ನದ ನೇಗಿಲಿಂದ ಉಳ್ತಾ ಇದ್ರು. ಉಳುವಾಗ ತಾಗಿತ್ತು ಮನೆಗೆ. ಎಂತದು? ಬಂಡೆ ಕಲ್ಲು. ಅದನ್ನು ಪುಡಿ ಮಾಡುವುದಕ್ಕೆ ಹೇಳಿದ್ರು. ಬಂಡೆಗೆ ಇವರ ಅಪ್ಪನ ಮಂಡೆ ತಾಗಿದ್ದು. ಬಂಡೆಗೆ ಮಂಡೆ ತಾಗಿದ್ದು. ನೀನೇನು ಅವಸರ ಮಾಡಿದೆ? ಮಾತಾಡಬೇಡ. ಬಂಡೆಗೆ ತಾಗಿತ್ತು ಮಂಡೆ ನೇಗಿಲು. ನೇಗಿಲು. ಹಾಗೆ ಜನರು ಕರೆಸಿದ್ರು, ಬಂಡೆಗಳು ಪುಡಿ ಮಾಡಿದ್ರು. ಹಾಗಾದ್ರೆ ಇವಳ ಅಪ್ಪ ಗದ್ದೆಗೆ ಹೋದದ್ದಲ್ಲ ಉಳ್ಳಿಕ್ಕೆ, ಮತ್ತೆ ಎಲ್ಲಿಯೋ ಗುಡ್ಡಕ್ಕೆ ಹೋದದ್ದು. ಮತ್ತೆ ಗದ್ದೆಯಲ್ಲಿ ಬಂಡೆ ಇರ್ತದ? ಅದು ಇತ್ತು. ಇದು ಒಂದು ವಿಸ್ಮಯ. ಎಂತ ವಿಸ್ಮಯ? ಅದು ಎಂತದು? ಹೇಗೆ ಅದು ಇರ್ತದ? ಇತ್ತು ಅಂತ ಹೇಳ್ತಾ ಇದ್ದಾಳಲ್ಲ, ಮುಂದೇನು ಏನು ಹಾಗೆ ನೋಡುವ. ಅದರೊಳಗೆ ಪೆಟ್ಟಿಗೆ ಇತ್ತು. ಎಲ್ಲಿ? ಅದರೊಳಗೆ ಬಂಡೆ ಒಳಗೆ. ಹೌದು. ಅದನ್ನಪ್ಪ ತೆಗೆದುಕೊಂಡು ಬಂದ್ರು. ಚಿನ್ನದ ಪೆಟ್ಟಿಗೆ ತೆಗೆದು ನೋಡಿದ್ರು. ಅದರೊಳಗೊಂದು ಶಿಶಿ ಇತ್ತು. ಯಾರೋ ಬಂಡೆ ಹೊಡಿಲಿಕ್ಕೆ ಬಂದವರು, ಅದು ಮೈ ಕೈ ನೋವಾಗ್ತದಲ್ಲ, ಅದಕ್ಕೆ ತಂದಿದ್ರು. ಅಲ್ಲೇ ಅದನ್ನು ಅಲ್ಲೇ ಪೆಟ್ಟಿಗೆಯಲ್ಲಿ ಹಾಕಿ ಮುಚ್ಚಿಟ್ಟದ್ದು. ಅದನ್ನು ಇವಳ ಪಡ್ಕೊಂಡದ್ದು. ಪೆಟ್ಟಿಗೆಯಲ್ಲಿ ಹೋಗಿ ನೋಡುವಾಗ ಸೀಸೆ. ಮೈ ಕೈ ನೋವಿಗೆ ಅದು ಔಷಧಿ ಒಳ್ಳೇದಾಗ್ತದ? ಆಗ್ತದೆ. ನಿನಗೆ ಅನುಭವ ಉಂಟಾ? ಅದೆಲ್ಲ ಅನುಭವ ಅಲ್ಲ, ನೋಡಿ ಗೊತ್ತಾಗುದು, ಅಭ್ಯಾಸ. ಹೌದಾ? ಅವಳು ಶ್ರೀಸ ಅಂತ ಹೇಳಿದ್ದಲ್ಲ, ಶಿಶು ಅಂತ ಹೇಳಿದ್ದು. ಅಂದ್ರೆ ಮಗುಗೆ ಸೀಸ ಅಂತ ಹೇಳಿ ಶಿಶು ಅಂತ. ಮುದುಡಿದ ತಾವರೆ ಅರಳಿತು. ಅದರೊಳಗೊಂದು ಶಿಶಿ ಇತ್ತು. ಅಷ್ಟೊತ್ತಿಗೆ ಆ ಶಿಶುವೇ ಈ ಶಿಶು. ಆ ಕೂಸೆ ಈ ಕೂಸು. ಆ ಕೂಸೆ ಈ ಕೂಸು ಪದ್ಮದಿಂದ ಹುಟ್ಟಿದ ಕಾರಣ ನನ್ನ ಹೆಸರು ಪದ್ಮಾವತಿ. ಹೇಗೆ? ಇನ್ನೊಮ್ಮೆ ಹೇಳು. ನಮಗೆ ಗೊತ್ತಾಗಲಿಲ್ಲ ಮೊದಲೇ. ಅಮ್ಮ, ನಾವು ಏನಾದ್ರೂ ತಪ್ಪು ಮಾಡಿದ್ರೆ ನಮ್ಮನ್ನು ಕ್ಷಮಿಸಬೇಕು. ಇಷ್ಟೊತ್ತು ಇವ ಏನಾದ್ರು ತಿಳಿಯದೆ ಮಾತಾಡಿದ್ದೇನೆ. ಅವನಿಗೆ ಗೊತ್ತಿಲ್ಲದೆಲ್ಲ ಗೊತ್ತಿಲ್ಲದವರಾಗಿ ಅವ ಮಾಡುವುದು ಎಷ್ಟೋ ಸಲ ಈಗ ಆಗಿದೆ. ನಾನಿದ್ದದ್ರಲ್ಲಿ ಅವನ ವೇಷವನ್ನು ಮೇಲೆ ಬೀಳ್ತದೆ, ಇಲ್ಲದಿದ್ರೆ ಆಗುವುದಿಲ್ಲ. ಆದ್ರೆ ಈ ದಿವಸ ಇವನು ಏನು ಮಾತಾಡಿದ್ರು ಅದನ್ನೊಂದು ನೀವು ಹೊಟ್ಟೆಗೆ ಹಾಕಿಕೊಂಡು, ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಅದನ್ನು ದೂರ ಮಾಡಿ, ವಿಷ ಇದ್ರೆ ನೀವು ಕುಡಿದು, ಅಮೃತ ಇದ್ರೆ ನಮಗೂ ನಮ್ಮ ಕುಟುಂಬಕ್ಕೂ ಕೊಡಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುದು. ಅಮ್ಮ, ಇದೊಂದು ಅವಕಾಶ, ಗೊತ್ತಾಯ್ತಾ? ಪಾಪ ನಾನಿದ್ದ ಕಾರಣ ಇವೆಲ್ಲ ಹೀಗೆಲ್ಲ ಸರಿಗೆ ವೇಷ ಮಾಡುದು. ನಿನ್ನಂತವ್ರನ್ನ ಎಷ್ಟು ಮಂದಿಗಳನ್ನು ದುಡಿಸ್ತಾ ಇದ್ದೇನೆ ಗೊತ್ತುಂಟ? ಪಾಪ ಗೊತ್ತುಂಟೇನೋ? ಆದ್ರೂ ನನ್ನನ್ನು ದುಡಿಸುದಿಲ್ಲಲ್ಲ. ನೋವಾಯ್ತಾ? ಎಂತದು? ಪಾಪ. ನಿನ್ನ ಕುಟುಂಬದ ದೈವ ಧೂಮಾವತಿ ದೈವವ? ಅವಳೆಂತದ್ದು ಹೇಳಿದ ಹೆಸರು? ಧೂಮಾವತಿ ಅಂತ. ಪದ್ಮಾವತಿಯನ್ನು ಹಾಗೆ ಪದ್ಮಾವತಿ ಅಂತ ಅವಳು ಹೇಳ್ತಾಳೆ, ನಿನ್ನದೆಂತದ್ದು ಧೂಮಾವತಿ ಅಂತ. ಹರಕಡನ್ನು ಕೈ ಹಾಕಿದ್ದೆಲ್ಲಾದ್ರೂ? ಪದ್ಮಾವತಿ ಪದ್ಮದಿಂದ ಹುಟ್ಟಿದ ಕಾರಣ ನನ್ನ ಹೆಸರು ಪದ್ಮಾವತಿ. ಹೆಸರು ಪದ್ಮಾವತಿ. ಇಂಪಾದ ಹೆಸರು. ಕೆಲವರು ಪ್ರೀತಿ ಅಲವೇಲು ವಂಗಮ್ಮ ಅಂತ ಕರೀತಾ ಇದ್ರೆ ಕುಲದೇವಿ ಹೆಸರು. ಹೌದಾ? ಹೌದು. ವಂಗಮ್ಮ. ಅಲವೇಲು ವಂಗಮ್ಮ. ಗೊತ್ತಾಗಿಲ್ವಾ? ಇವಳ ಹೆಸರು, ನಿನ್ನ ಹೆಸರು ಗೊತ್ತಾಯ್ತು ನನಗೆ. ನಿನ್ನದೇನಾದ್ರೂ ಉಂಟಾ? ಹೆಸರು ಕೇಳಲಿಕ್ಕೆ ಉಂಟಾ? ಹೆಸರು ಇಲ್ಲ. ಅಲ್ಲ, ಅವರ ಹತ್ರ ಕೇಳ್ಬೇಕಾ? ಅಲ್ಲ, ಕೇಳಿದ್ರೆ ನೀನು ಕೈ ಹಿಡ್ಕೊಂಡು ಹೋಗ್ತಾ ಇದ್ದಿ, ಕೇಳು. ಎಂತ ಹಾವ ಮತ್ತೆ ಹೆಸರು ಗೊತ್ತಿಲ್ಲಲ್ಲ. ನಿಮ್ಮ ಕ್ರಮವೇ ಹಾಗೆ. ಈ ಕಾರಣಂತ ಮಾತಾಡು. ಈಗ ಹೇಳವಾ? ಏನು ಇದು ಇಲ್ಲಿ ಹತ್ತಿರ ಬರಬೇಡ ನೀನು. ಹೋಗ್ಬೇಡ. ನಿನ್ನ ಹೆಸರು ಹೇಗೆ? ನನ್ನ ಹೆಸರ ಇಂದಿರಾ. ಒಳ್ಳೆ ಹೆಸರಲ್ಲ. ಒಳ್ಳೆ ಹೆಸರು. ಅವಳ ಹತ್ರ ಕೇಳು. ಉದ್ದದ ಇಲ್ಲಿ ಬಾ. ಅದು ಸಣ್ಣ ಹುಡುಗಿ ಅಲ್ವ, ನಿನಗೆ ಯಾಕೆ ಹೆಸರು ಅವಳದ್ದು? ಸಣ್ಣ ಹುಡುಗಿ ಇರ್ಲಿ, ಇನ್ನೊಂದು 10 ವರ್ಷ ಹೋಗುವಾಗ ಅವಳು ಯೌವನವತಿ ಆಗುದಿಲ್ಲ. 10 ವರ್ಷ ಹೋಗುವಾಗ ನೀನು ಮುದುಕಾಗುದಿಲ್ವಾ? ತೊಂದ್ರೆ ಇಲ್ಲ. ಎಂತದನ ಮುದುಕನಾದವರು ಎಲ್ಲ ಕೆಲವು ಮಂದಿ ಗೊತ್ತುಂಟ ನಿನಗೆ, ಬೇಡ ಅದು ವಿಷಯ. ನಿನ್ನ ಹೆಸರೆಂತದವಾ? ಎಂತದ ಹೆಸರು? ನನ್ನ ಹೆಸರು ಅದು ಒಳ್ಳೇದುಂಟು. ಅದು ಇಂಡಿಯಾದು ಶ್ರೀಲಂಕಾ ಅಂತ. ಎಂತದ? ಇಂಡಿಯಾ ಶ್ರೀಲಂಕಾ ಆಟ. ಇಂದಿರಾ ಶ್ರೀಲತಾ ಎನ್ನುವ ಹಾಗೆ ಹೇಳಿದ್ದು. ಹೌದಾ? ಹೀಗೆ ಕಿವಿ ಕೇಳುವುದಿಲ್ವ ಅಂತ. ಪರಸ್ಪರ ಪರಿಚಯ ಆಯ್ತು. ಪರಿಚಯ ಕೇಳಿದಿರ? ಹೌದು.
ಹೋಗದೇ ಇದ್ರೆ ಏನು ಮಾಡ್ತೀರಿ? ಸಿಟ್ಟು ಬರ್ತದ? ಮತ್ತೆ? ಸಿಟ್ಟು ಬರುವಂತಹ ಮಾತುಗಳನ್ನು ನಾವೇನು ಆಡ್ಲಿಲ್ಲ. ಈ ರೀತಿ ಆಗುವುದಕ್ಕೆ ಕಾರಣ ಏನು ಗೊತ್ತಾ? ಏನು ಅದು? ನಿನ್ನನ್ನು ನೋಡುವಾಗ ನನಗೇನೋ ಮನಸ್ಸಿನಲ್ಲಿ ಚಂಚಲ. ಚಂಚಲ? ಹೌದು. ಯಾಕೆ? ಇದಕ್ಕೆ ಕಾರಣ ಅವ ಪಾಪಿ ಇದ್ದಾನಲ್ಲ, ಪಾಪಿ, ದೊಡ್ಡ ಪಾಪಿ ನೀನಲ್ಲ. ಅವ. ಅವ ಕಣ್ಣಿಗೆ ಕಾಣುವುದಿಲ್ಲ, ಅನಂಗ ಇದ್ದಾನಲ್ಲ ಅವ. ಹೆಣ್ಣು ಗಂಡು ಏಕಾಂತದಲ್ಲಿರುವಂತಹ ಸಂದರ್ಭ ಅವನ ಬತ್ತಳಿಕೆಯಲ್ಲಿರುವಂತಹ ಪಂಚಶರಗಳನ್ನು ಪ್ರಯೋಗಿಸ್ತಾನಂತೆ. ಪ್ರಯೋಗಿಸಿದ್ದು ಏನಾಗಿದೆ? ಈಗ ನನಗೇನಾಗಿದೆ, ಅವನ ಬಾಣದ ಹತ್ಯೆಯನ್ನು ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬೇಕಾಗಿ? ಬೇಕು 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 ಅನ್ನಿಸ್ತಾ ಇದೆ. ಅಲ್ಲ ಇದ್ದಾರಲ್ಲ. ಅವ ಅಲ್ಲ, ನನಗೆ ಬೇಕಾದ ಯಾವುದು ಗೊತ್ತಾ? ನಿನ್ನ ಉಭಯ ತೋಳುಗಳಿಂದ ನನ್ನನ್ನೊಮ್ಮೆ ಅಪ್ಪೆ ಎಲ್ಲಾದ್ರೂ ಈ ವಿಷಯ ನನ್ನ ಅಪ್ಪನಿಗೆ ಗೊತ್ತಾರೆ ಏನ್ ಮಾಡ್ತಾರೆ ಗೊತ್ತಾ? ಏನು ಮಾಡ್ತಾರೆ? ಬೇಡಿ ಹಾಕಿಸ್ತಾರೆ. ಪಾಪ ನಾಡಿನ ಅರಸ, ಏನು ಗತಿ ಇಲ್ಲ. ಬೇಡ ಹಾಗಾಗಿ ಹೇಳ್ತಾರೆ, ನನ್ನ ಇನ್ನೊಬ್ಬರ ಅಪ್ಪ. ಕೈಯಿಂದ ಬೇಡಿ ಮದುವೆ ಮಾಡಿಸುವುದು. ನನ್ನ ಅಪ್ಪ ಅದು ನನ್ನ ಅಮ್ಮ. ನಿಮ್ಮಿಬ್ಬರನ್ನ ಬಂಧಿಸುತ್ತಾರೆ, ಕತ್ತಲೆ ಕೊಡುಗೆ ಹಾಕ್ತಾರೆ, ಅಣ್ಣನಿಗೆ ಏನು ಕೊಡುವುದಿಲ್ಲ. ಬಂಧನ ಮಾಡಿದ್ರೆ ಒಳ್ಳೇದಾಯ್ತು. ನಮ್ಮಿಬ್ಬರನ್ನಲ್ಲ, ನಮ್ಮಿಬ್ಬರನ್ನು ಕತ್ತಲೆ ಕೋಣೆಯಲ್ಲಿ ಹಾಕಿದ್ರೆ ಒಳ್ಳೆಯದಿತ್ತು. ಇವನನ್ನು ಬಂಧಿಸುವುದಕ್ಕೆ ಎಷ್ಟು ಜನ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಯಾರೆಲ್ಲ? ಬಂಧನಕ್ಕೆ ಒಳಗಾದವ ನಾನಲ್ಲ, ಎಷ್ಟು ಮಂದಿಗಳು ನನ್ನನ್ನು ಬಂಧಿಸುವುದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆತನ ಬಂಧನದಿಂದ ನಾವು ಮುಕ್ತಗೊಂಡಿದ್ದೇವೆ. ಈಗ ನಿನಗೆ ಏನಾಗಬೇಕು? ನನಗೆ ಮದುವೆ ಆಗ್ಬೇಕು. ಮದುವೆ? ಹೌದು ಮದುವೆ ಆಗ್ಬೇಕು. ಹೌದು. ಮರ್ತೋಯ್ತಾ? ಮಾತಾಡ್ತೀನಿ. ಮರ್ತೋದಿಲ್ಲ ಇದ? ಯಾರು ಹೇಳಿದ್ರು ನಿನಗೆ? ಮದುವೆ? ಮದುವೆ? ಏಯ್, ಬಾ ಮುಂದೆ ಬಾ. ಮದುವೆ 3 ಅಕ್ಷರದ ಭಾವಿಸಿದ್ಯಾ? ನಾನು ನಿನ್ನ ಮದುವೆ ಆಗುವ ಹೆಣ್ಣುವಾ? ಏನು ನಿನಗೆ ಮದುವೆ ಅಲ್ವಾ? ನಿನಗೆ ಮದುವೆ ಆಗಿದೆ? ನಿನಗೆ ನನಗೆ ಆಗಲಿ. ಹೌದಾ? ನಿನಗೆ ಆಗ್ಲಿಕ್ಕೆ ಇಲ್ವಾ? ನಿನಗೆ ಆಗಿದಾ? ನನಗೆ ಮದುವೆ ಆಗಿದೆ. ಮದುವೆ ಆಗಿದೆ, ಮಕ್ಕಳಿದೆ. ಮಗ ಇದ್ದಾನೆ, ಮಗ. ಮದುವೆ ಆಗಿದೆ. ಮದುವೆ ಆಗಿದೆ, ಮಕ್ಕಳಿದೆ. 2 ಮಕ್ಕಳಿದ್ದಾರೆ. ಗಂಡ ಹೆಣ್ಣ? 2 ಗಂಡು ಮಕ್ಕಳು. ಉದ್ಯೋಗ? ಒಬ್ಬನಿಗೆ ಬರೆಯುವ ಕೆಲಸ. ಏನು ಅವ ಬ್ರಹ್ಮ, ಮತ್ತೊಬ್ಬನಿಗೆ ಮತ್ತೊಬ್ಬ ಇನ್ನೊಬ್ಬರ ಮನಸ್ಸನ್ನು ಹಾಳು ಮಾಡುವ. ಏನು ಮನ್ಮತ್ತ? ಅಲ್ಲ, ತಿಳ್ಕೊ ನೀನು. ಹಾಗೆ ಈಗ ಹೆಂಡತಿ ಇಲ್ಲ. ಅದಕ್ಕೆ ಬೇಕಾಗಿ ಹೌದು, ಯಾವಾಗಲೂ ಹೇಳುದು ಮಕ್ಕಳು ನನ್ನ ಬಳಿಗೆ ಬಂದು, ಅಪ್ಪ ಅಪ್ಪ ಅಮ್ಮನನ್ನು ಕರ್ಕೊಂಡು ಬನ್ನಿ, ಅಪ್ಪ ಅಮ್ಮನನ್ನು ಅಮ್ಮ ಕರ್ಕೊಂಡು ಬೇಕು. ಬನ್ನಿ ಅಂತ. ಅಪ್ಪ ಅಮ್ಮ ಬೇಕು. ಅಮ್ಮ ಬೇಕು. ಅಮ್ಮ ಬೇಕು. ಏ ಸತ್ಯರೇ, ಎತ್ತದ ನೋಡುದು ನೀವು. ಕೋಪಗೊಂಡಂತ ನಾವು ಕಲ್ಲು ಬಿಸಾಡ ಸತ್ಯ, ಏರಿ ಬಂತ ಕುದುರೆ ಸತ್ತು ಹೋಗಿದೆ. ಈ ವಿಷಯ ಯಾರ ಹತ್ರ ಹೇಳುದು ಬೇಡ. ಇಲ್ಲಪ್ಪ. ಆಯ್ತಲ್ಲ, ನಮ್ದು ಆಯ್ತಲ್ಲ. ಧಾರೆ ಚತುರ್ಥಿ ನಗೋಲೆಗಳ ತೀರಿಸಿದನು ವಿಭವದಲ್ಲಿ ವೀರಾಗ ಮಗಗಿತ್ತ ಸ್ವರ್ಣ ಕಿರೀಟವ ಧಾರಿಣೀಶ್ವರ ಮುಖದಲ್ಲಿ. ನಿನ್ನಂತರೇನೆನ್ನುವುದು ತಿಳಿಯುವುದಕ್ಕಾಗಿ ಕಿರಾತ ರೂಪದಿಂದ ಬಂದು ನಿನ್ನನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಿದೆ. ಸತ್ಯಾಂಶ ಏನೆನ್ನುವುದು ನಿನಗೆ ಅರ್ಥವಾಯಿತು. ಖಂಡಿತ. ಆ ಬಳಿಕ ನಮ್ಮೀರುವರ ಮದುವೆ ಆಗಬೇಕೆನ್ನುವಂತಹ ಉದ್ದೇಶದಿಂದಲೇ ನಿನ್ನಪ್ಪನಾದಂತಹ ಆಕಾಶರಾಯನ ಜೊತೆಯಲ್ಲಿ ಸಂಬಂಧವನ್ನು ಮಾಡುವುದಕ್ಕಾಗಿ ನಮ್ಮನನ್ನು ನಾನು ಕಳುಹಿಸಿಕೊಟ್ಟೆ. ನಿಜ. ಸಂಧಾನವಾಯಿತು. ಸತ್ಯ. ಮದುವೆ ಚತುರ್ಥಿ ನಾಗೋಲ ಎನ್ನುವಂತಹ ಕಾರ್ಯಕ್ರಮಗಳು ನಡೆದು ಹೋಯಿತು. ಹಾಗೆ ಅಂತ ಈ ಲೋಕದಲ್ಲಿ ನಮ್ಮನ್ನು ಪೂಜಿಸುವಂತಹ ಭಕ್ತಾದಿಗಳು ಅನೇಕ ಮಂದಿಗಳಿದ್ದಾರೆ. ಅವರಿಗೊಂದು ಆಶ್ವಾಸನೆ ನೀಡಿದ್ದೇನೆ. ಮುಂದೊಂದು ದಿನ ನಾನು ಪರಮ ಪಾವನವಾದಂತಹ ಪುಣ್ಯಕ್ಷೇತ್ರ ತಿರುಮಲೆಯಲ್ಲಿ ತಿರುಪತಿ ವೆಂಕಟರಮಣನಾಗಿ ನಾನು ನೆಲೆಯಾಗ್ತೇನೆ ಎನ್ನುವ ಹಾಗೆ ಹೇಳಿದ್ದೇನೆ. ಬರುವ ಭಕ್ತಾದಿಗಳ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳುವಂತಹ ಸಂಕಟ ಹರಣನಾಗಿ ವೆಂಕಟರಮಣನಾಗಿ ನಾವು ನೆಲೆಯಾಗುವುದಕ್ಕಿದ್ದೇವೆ. ಲೋಕಕ್ಕೆ ಮಂಗಳವಾಗಲಿ. ಮಂಗಳ ಜಯ ಜಯ ರಾಮಚಂದ್ರನಿಗೆ ಮಂಗಳ ದಶರಥ ಚಂದನಗಿಯೇ ಮಂಗಳ ತ್ರಿಗುಣಾತ್ಮಕ ಶ್ರೀದೇವಿಗೆ ಮಂಗಳ ಶ್ರೀ ಮಹಾಗಣ